ಎಸ್ ಎಲ್ರಿಗೂ ಕೂಡ ನಮಸ್ಕಾರ. ಉಬರ್ ಲಕ್ಕಿ ಸ್ಕೀಮ್ನ ಎರಡನೇ ಬಂಪರ್ ಬಹುಮಾನವನ್ನು ಸೂಚಿಸುವಂತಹ ದಿನ ಬಂದೇ ಬಿಡ್ತು. ಇವತ್ತು ಡಿಸೆಂಬರ್ 10. ಉಬರ್ ಲಕ್ಕಿ ಸ್ಕೀಮ್ ಅಂತ ಹೇಳಿದ್ರೆ ಸಾಧಾರಣ ಹಲವಾರು ಕಡೆ ಅದ್ಭುತವಾದಂತಹ ಒಂದು ಪ್ರತಿಕ್ರಿಯೆಗಳು ಕೂಡ ಕಂಡು ಬರ್ತಾ ಉಂಟು. ಕೇವಲ ಉಪ್ಪಿನಂಗಡಿ ಮಾತ್ರವಲ್ಲದೆ ಹಲವಾರು ಕಡೆ ಪುತ್ತೂರು ಅಥವಾ ಮಂಗಳೂರು, ಮಡಿಕೇರಿ, ಈ ಕಡೆ ಚಾರ್ಮಾಡಿ ಕಡೆಯಿಂದಲೂ ಕೂಡ ಜನಗಳ ಆ ಒಂದು ಪ್ರತಿಕ್ರಿಯೆ ಕಂಡು ಬರ್ತಾ ಉಂಟು. ಉತ್ತಮ ರೀತಿಯಾದಂತಹ ಒಂದು ಉಬರ್ ಲಕ್ಕಿ ಸ್ಕೀಮನ್ನು ಆಯೋಜನೆ ಮಾಡಿರುವಂತಹ ಆಯೋಜಕರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ಆತ್ಮೀಯರೇ, ನಿಮ್ಮ ಕನಸನ್ನು ನನಸಾಗಿಸುವಂತಹ ಒಂದು ಸುವರ್ಣಾವಕಾಶ ಉಬರ್ ಲಕ್ಕಿ ಸ್ಕೀಮ್ನ ಆಯೋಜಕರು ತಮಗೆಲ್ಲರಿಗೂ ನೀಡಿದ್ದಾರೆ. ಇವತ್ತು ಉಬರ್ ಲಕ್ಕಿ ಸ್ಕೀಮ್ನ ಎರಡನೇ ಬಂಪರ್ ಬಹುಮಾನವನ್ನು ಸೂಚಿಸುವಂತಹ ಅಥವಾ ಆ ಒಂದು ಬಂಪರ್ ಬಹುಮಾನದ ಲಕ್ಕಿ ವಿನ್ನರ್ ಯಾರೆನ್ನುವುದನ್ನು ನೋಡುವಂತಹ ಸುಸಂದರ್ಭ ಅಂತ ಹೇಳಬಹುದು. ಹಲವಾರು ಜನ ಸೇರಿದ್ದೀರಾ. ಲೈವಲ್ಲೂ ಕೂಡ ತುಂಬ ಜನ ಇದ್ದಾರೆ, ದೇಶ ವಿದೇಶಗಳಲ್ಲೂ ಕೂಡ ಇದ್ದಾರೆ, ರಾಜ್ಯಗಳಲ್ಲೂ ಕೂಡ ಇದ್ದಾರೆ. ಯಾಕೆ ಇದು ಯಾವ ರೀತಿ ನಮಗೆ ಈ ವಿಷಯ ಗೊತ್ತಾಗಿತ್ತು ಅಂತ ಹೇಳಿದ್ರೆ, ನಾವು ಇಲ್ಲಿ ಪಡೆದುಕೊಂಡಿರುವಂತಹ ಸದಸ್ಯರುಗಳ ಹೆಸರುಗಳನ್ನು ನೋಡುವಾಗ ಬೇರೆ ಬೇರೆ ಕಡೆಯಲ್ಲಿದ್ದಾರೆ. ಅಂತಹ ಹಲವಾರು ಜನರ ಆ ಒಂದು ಸದಸ್ಯತ್ವವನ್ನು ಹೊಂದಿರುವಂತಹ ಒಂದು ಸ್ಕೀಮ್ ಉಬರ್ ಲಕ್ಕಿ ಸ್ಕೀಮ್ ಅಂತ ಹೇಳಲಿಕ್ಕೆ ತುಂಬ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾನೆ. ಆತ್ಮೀಯರೇ, ನೋಡಿ, ಉಬರ್ ಲಕ್ಕಿ ಸ್ಕೀಮ್ ತಂಡ ಒಂದು ತಮಗೆಲ್ಲರಿಗೂ ಅದ್ಭುತವಾದಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಾರು ಡಿಸೆಂಬರ್ 5 ತಾರೀಕಿಗಿಂತ ಮುಂಚೆ ಹಣವನ್ನು ಪಾವತಿಸಿದ್ದಾರೋ ಅಂಥವರಿಗೆ 10 ಸರ್ಪ್ರೈಸ್ ಬಹುಮಾನಗಳನ್ನು ಕೂಡ ಆಯೋಜಕರು ನೀಡಿರುತ್ತಾರೆ. ನೋಡಿ, ಅದ್ಭುತವಾದಂತಹ ಬಂಗಾರದ ಉಂಗುರಗಳು. ಯಾರು ಡಿಸೆಂಬರ್ 5 ತಾರೀಕಿಗಿಂತ ಮುಂಚೆ ತಮ್ಮ ಹಣವನ್ನು ಇಲ್ಲಿ ಸದಸ್ಯತ್ವ ನೋಂದಾಯಿಸಿದ್ದಾರೆ ಅಥವಾ ಕೊಟ್ಟಿದ್ದಾರೆ ಅಂಥವರಿಗೆ 10 ಸರ್ಪ್ರೈಸ್ ಬಹುಮಾನಗಳನ್ನು ಕೂಡ ಆಯೋಜಕರು ನೀಡಿರುತ್ತಾರೆ. ಎಸ್, ಅಂತಹ 10 ಜನ ಯಾರೆಂಬುದನ್ನು ನೋಡುವಂತಹ ಸುಸಂದರ್ಭಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗ್ತಾ ಉಂಟು. ಇಲ್ಲಿ ನೆಲೆದಿರುವಂತಹ ಎಲ್ಲ ಈ ಒಂದು ಲಕ್ಕಿ ಸ್ಕೀಮ್ನ ಸದಸ್ಯರುಗಳಿಗೆ, ಅದೇ ರೀತಿ ಲೈವ್ನಲ್ಲಿ ಕೂಡ ವೀಕ್ಷಿಸುವಂತಹ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಉಬರ್ ಲಕ್ಕಿ ಸ್ಕೀಮ್ ಸದ್ಯ ಉಪ್ಪಿನಂಗಡಿಯ ನೆಕ್ಕಿಲಾಡಿ ಜಂಕ್ಷನ್ ಬಳಿ ಮೇದರಬೆಟ್ಟು ಬಿಲ್ಡಿಂಗ್ನ ಅಲ್ಲಿ ಕಾರ್ಯಾಚರಿಸಿದೆ. ಇದರ ಪ್ರಧಾನ ಕಚೇರಿ ಮೇದರಬೆಟ್ಟು ಬಿಲ್ಡಿಂಗ್ನಲ್ಲಿದೆ. ಇದರ ಎಲ್ಲ ಮಾರಕರುಗಳು ಹಾಗೂ ಸದಸ್ಯರುಗಳು, ಪಾಲುದಾರರುಗಳು ಎಲ್ಲರೂ ಕೂಡ ಆಸೀನರಾಗಿದ್ದಾರೆ. ತಮ್ಮೆಲ್ಲರನ್ನು ಕೂಡ ಮಗದೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ. ಆತ್ಮೀಯರೇ, ಜಗತ್ತು ಕಂಡಿರುವಂತಹ ಅದ್ಭುತವಾದಂತಹ ದ್ವಿಚಕ್ರ ವಾಹನ ಆಕ್ಟಿವಾ ಇವತ್ತಿನ ಒಂದು ಮೈನ್ ಏನು ಅಟ್ರಾಕ್ಷನ್ ಅಂತ ಹೇಳಿದ್ರೆ ಆಕ್ಟಿವಾ. ಹೋಂಡಾ ದ್ವಿಚಕ್ರ ವಾಹನ ಸಂಸ್ಥೆಯ ಆಕ್ಟಿವಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬಹುದು. ಅತ್ಯಚ್ಚು ಬೇಡಿಕೆ ಇರುವಂಥ ಒಂದು ವಾಹನ ಅಂತ ಇರಬಹುದು. ನೋಡಿ, ಎಲ್ಲೇ ಆಕ್ಟಿವಾವನ್ನು ನಾವುಗಳು ನೋಡಬಹುದು. ಅದ್ಭುತವಾದ ವಿನ್ಯಾಸವನ್ನು ಹೊಂದಿರುತ್ತೆ. ಫುಲ್ಲಿ ಮೆಟಾಲಿಕ್ ಬಾಡಿ ಅಂತ ಹೇಳಬಹುದು. ಅತ್ಯಂತ ಅದ್ಭುತವಾದಂಥ ಒಂದು ವೆಹಿಕಲ್ ಅಂತ ಹೇಳಬಹುದು. ಟೆಲಿಸ್ಕೋಪಿಕ್ ಸಾಕ್ ಅಬ್ಸರ್ವ್, ಆಮೇಲೆ ಅನಲಾಗ್ ಮೀಟರ್, ಅದ್ಭುತವಾದಂಥ ಟೈರ್ಗಳ ವಿನ್ಯಾಸ, ಅದ್ಭುತವಾದಂಥ ಕಲರ್ಗಳ ವಿನ್ಯಾಸ ಅಂತ ಹೇಳಬಹುದು. ಹೋಂಡಾ ಇದುವರೆಗೂ ಕೂಡ ಮಾರ್ಕೆಟಿಂಗಲ್ಲಿ ನಂಬರ್ 1 ಅಂತ ಹೇಳಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದು ದ್ವಿಚಕ್ರ ವಾಹನವನ್ನು ಖರೀದಿಸಬೇಕು ಅನ್ನುವಂತಹ ಆಸೆ ಪ್ರತಿಯೊಬ್ಬರಿಗಿರುತ್ತೆ. ಅಂತಹ ಆ ಆಸೆ ಪೂರೈಕೆ ಆಗಬೇಕಿದ್ರೆ ಇವತ್ತು ಈ ಉಬರ್ ಲಕ್ಕಿ ಸ್ಕೀಮ್ನ ಓರ್ವ ಸದಸ್ಯನಿಗೆ, ಆ ಅದೃಷ್ಟದ ಸದಸ್ಯನಿಗೆ ಈ ಒಂದು ಆಕ್ಟಿವಾವನ್ನು ಪಡೆದುಕೊಳ್ಳುವಂತಹ ಒಂದು ಅದೃಷ್ಟ ಇವತ್ತು ಬರಬಹುದು. ಆ ವ್ಯಕ್ತಿ ಯಾರು ಎಂದು ನಾವೆಲ್ಲ ಕೂಡ ಕಾಯ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ನೋಡೋಣ, ಇನ್ನೇನು ಕ್ಷಣಗಣನೆ ಆರಂಭವಾಗ್ತಾ ಉಂಟು. ಸದ್ಯಕ್ಕೆ ಇದೀಗ ನಾವು ನಮ್ಮ ಆ 10 ಸರ್ಪ್ರೈಸ್ ಬಹುಮಾನಗಳನ್ನು ನೀಡುತ್ತೇವೆ. ಅನಂತರ ಆ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂಥ ಸಮಯ. ಎಸ್ ಆಯೋಜಕರೇ, ನಾವು ಪ್ರಥಮವಾಗಿ ಆ ಸರ್ಪ್ರೈಸ್ ಬಹುಮಾನಗಳನ್ನು ಯಾರು ಪಡೀತಾರೆ ಎಂಬುದನ್ನು ನೋಡೋಣ. ಆಯೋಜಕರೇ, ತಮ್ಮೆಲ್ಲರ ಒಪ್ಪಿಗೆ ಇದೆಯಾ? ಓಕೆ ಅಲ್ಲ? ಸ್ಟಾರ್ಟ್ ಮಾಡುವ. ಎಸ್, ಉಬರ್ ಲಕ್ಕಿ ಸ್ಕೀಮ್ನ ಆ 10 ಜನ ಸರ್ಪ್ರೈಸ್ ಬಹುಮಾನಗಳನ್ನು ಪಡೆಯುವಂತಹ ಆ ವ್ಯಕ್ತಿಗಳು ಯಾರೆಂಬುದನ್ನು ನೋಡುವಂಥ ಸಮಯ ನಮ್ಮದಾಗಿದೆ. ಡಿಸೆಂಬರ್ 5ಕ್ಕಿಂತ ಮುಂಚೆ ಯಾರೆಲ್ಲ ಈ ನಮ್ಮ ಉಬರ್ ಲಕ್ಕಿ ಸ್ಕೀಮಿಗೆ ಹಣವನ್ನು ಪಾವತಿಸಿದ್ದಾರೆ ಅಂತ ಸದಸ್ಯರುಗಳ ಪ್ರತಿಯೊಬ್ಬರ ಆ ಕಾಯಿನ್ಸ್ಗಳೆಲ್ಲ ಇಲ್ಲಿದೆ. ನೆರೆದಿರುವಂಥ ಎಲ್ಲರೂ ಕೂಡ ಇದನ್ನು ವೀಕ್ಷಿಸಿದ್ದಾರೆ. ತಾವುಗಳು ಕೊಟ್ಟಂತಹ ಹಣಕ್ಕೆ
ಇಲ್ಲಿ ತಮ್ಮ ಕಾಯಿನ್ ನಂಬರ್ ಇದೆಯಾ ಎನ್ನುವುದು ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದೀರಲ್ವಾ? ಎಸ್, ಪಾಲುದಾರರೇ ತೂತಾರದ ಮಾತಾ? ಎಸ್, ಓಕೆ, ಮಾತೆಲ್ಲ ತೂತೇರಿ ಎಲ್ಲರೂ ನೋಡಿದ್ದೀರಾ? ಎಸ್ ಅಂಚದುಪ್ಪನಾಗ ಈ ಒಂದು ಲಕ್ಕಿ ಸ್ಕೀಮಲ್ಲಿ ಎಲ್ಲ ಆ ಕಾಯಿನ್ಸ್ಗಳು ಕೂಡ ಇಲ್ಲಿದೆ. ಇದರಲ್ಲಿ ಇವೆಲ್ಲವನ್ನು ಕೂಡ ನಾವು ಆ ಬಾಕ್ಸ್ ಒಳಗಡೆ ಹಾಕ್ತೇವೆ. ಆ ಬಾಕ್ಸ್ ಒಳಗಡೆ ಎಲ್ಲ ಕಾಯಿನ್ಗಳು ಕೂಡ ಬೀಳುತ್ತೆ. ಅಲ್ಲಿ ನಾವು ಆ 10 ಜನ ಲಕ್ಕಿ ವಿನ್ನರ್ಸ್ ಯಾವುದೆಂಬುದನ್ನು ಒಂದೊಂದೇ ಕಾಯಿನ್ಗಳು ತೆಗೆಯುವುದರ ಮೂಲಕ ನೋಡ್ತೇವೆ. ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿ, ಡಿಸೆಂಬರ್ 5ಕ್ಕಿಂತ ಮುಂಚೆ ಯಾರೆಲ್ಲ ಹಣವನ್ನು ಪಾವತಿಸಿದ್ದಾರೆ ಅಂತಹ ವ್ಯಕ್ತಿಗಳ ಕಾರ್ಡ್ ನಂಬರ್ ಅದು ಇಲ್ಲಿರುತ್ತೆ ನೋಡಿ. ಅಂತಹ ವ್ಯಕ್ತಿಗಳ ಕಾರ್ಡ್ ನಂಬರ್ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಾ ನಿಮಗೆ? ಅಂತಹ ವ್ಯಕ್ತಿಗಳ ಕಾರ್ಡ್ ನಂಬರ್ ಎಲ್ಲವೂ ಇಲ್ಲಿದೆ. ಅದನ್ನು ನಾವು ಎಲ್ಲ ಈ ಒಂದು ಬಾಕ್ಸ್ಗೆ ಹಾಕ್ತೇವೆ. ಆ ಬಾಕ್ಸಲ್ಲಿ ಇರುತ್ತೆ. ಆಮೇಲೆ ಯಾರು ಆ ಲಕ್ಕಿ ವಿನ್ನರ್ ನೋಡುವಂತಹ ಸಮಯ ನೋಡಿ. ಒಬ್ಬರು ವ್ಯಕ್ತಿ ನಾನಿಲ್ಲಿ ಬರುವಾಗ ಒಂದು ವಿಷಯವನ್ನು ಹೇಳಿದರು, ನಾನು ಅದೃಷ್ಟವಂತ ವ್ಯಕ್ತಿ ಅಲ್ಲ, ನನಗೆ ಇದುವರೆಗೆ ಯಾವುದು ಕೂಡ ಅದೃಷ್ಟದ ಆ ಬಹುಮಾನಗಳು ಬಂದಿಲ್ಲ ಅಂತ. ಆದರೆ ಕೊನೆಗೆ ಆ ವ್ಯಕ್ತಿ ಹೇಳಿದ್ರು, ತೊಂದರೆಜ್ಜಿ ಯಾನ ಅದೃಷ್ಟ ವ್ಯಕ್ತಿ ಆದಪ್ಪ ಇಜ್ಜೆ ಹೆಂಗೆ ಗೊತ್ತುಜಿ ಆಂಡ ತಿಂಗಳಿಗೆ 1,000 ಸೇವಿಂಗ್ಸ್ ಆವೊಂದುಂಡು ಒಂದು ಪಂಡದು ಅಂದು ಇರ್ಪನ್ನ ವಿಷಯ ಅಂದು ಸಾಧಾರಣ ಪ್ರತಿ ತಿಂಗಳು 1,000 ಕಟ್ಟೊಂದು ಪೋಯರ್ನಲ್ಲ 20 ತಿಂಗಳು ಅನ್ನಗ 20,000 ಹಾಕೊಂಡು ಇಂದು ನಮ್ಮ ಒಂಜಿ ಸೇವಿಂಗ್ಸ್ ಎಂದು ಪನೋಡಾತೆ. ತುಂಬ ಜನ ದುಡಿತಾರೆ, ತುಂಬಾನೇ ದುಡಿತಾರೆ, ಆದರೆ ಸೇವಿಂಗ್ ಮಾಡುವಂತಹ ಒಂದು ಮನಸ್ಥಿತಿ ಅಥವಾ ಆ ಒಂದು ಪ್ಲ್ಯಾನ್ ಅವರ ಹತ್ರ ಇರುವುದಿಲ್ಲ. ಆದ ಕಾರಣ ಸೇವಿಂಗ್ ಕೂಡ ಹೌದು. ತಾನು ಕಟ್ಟಿದ 20,000ಕ್ಕೆ ಯಾವುದೇ ರೀತಿಯ ಮೋಸ ಇಲ್ಲದಾಗೆ ಆ 20,000ಕ್ಕೆ ಬರುವಂಥ ಆ ಒಂದು ವಸ್ತುವನ್ನು ಕೂಡ ತಮ್ಮ ಮನೆಗೆ ಕೊನೆಗೆ ಕೊಂಡೋಗಬಹುದು ಅಂತ ಒಂದು ಸುವರ್ಣ ಅವಕಾಶವನ್ನು ಉಪ್ಪಿನಂಗಡಿ ಲಕ್ಕಿ ಸ್ಕೀಮ್ನವರು ಮಾಡಿದ್ದಾರೆ ಎಂದು ಹೇಳಲಿಕ್ಕೆ ತುಂಬಾನೇ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಆಯೋಜಕರೇ ತಮಗಲೂ ಕೂಡ ರೆಡಿ ಇರಬಹುದು. ತುಂಬ ಜನ ಕಾಯ್ತಾ ಇದ್ದೀರಾ. ಎಲ್ಲರೂ ತಮ್ಮೆಲ್ಲರಲ್ಲೊಂದು ಅನುಮತಿಯನ್ನು ಕೇಳ್ತಾ ಇದ್ದಾನೆ. ಲಕ್ಕಿ ಸರ್ಪ್ರೈಸ್ ವಿನ್ ಯಾರೆಂಬುದನ್ನು ಗುರುತಿಸುವಂಥ ಸಮಯ. ಎಸ್, ಮಾಡುವಲ್ಲ? ಎಸ್, ನಿಮ್ಮೆಲ್ಲರ ಯಾರೆಲ್ಲ ಸದಸ್ಯತ್ವವನ್ನು ಪಡೆದಿದ್ದೀರಾ ಅಂಥವರ ಕಾರ್ಡ್ ನಂಬರ್ಗಳೆಲ್ಲವೂ ಕೂಡ ಇಲ್ಲಿ ಇದೆ. ಪ್ರತಿಯೊಬ್ಬರು ಕೂಡ ನೋಡಿದ್ದೀರಾ, ಗಮನಿಸಿದ್ದೀರಾ. ನೋಡುವಂತಿದ್ದವರು ಕೂಡ ನೋಡಬಹುದು. ಪ್ರತಿಯೋರ್ವರನ್ನು ಕೂಡ ಮುಕ್ತವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆದರೆ ಬರುವಂಥ ಸಂದರ್ಭದಲ್ಲಿ ಜಾಸ್ತಿ ದೂರ ನಿಂತು ಅದನ್ನು ನೋಡಬೇಕು. ಅತ್ಯಂತ ಹೆಚ್ಚು ಪಾರದರ್ಶಕತೆಯನ್ನು ನಾವಿಲ್ಲಿ ಕಾಪಾಡಬೇಕೆನ್ನುವಂತಹ ನಿಟ್ಟಿನಲ್ಲಿ ಎಸ್, ಬನ್ನಿ, ಆದಷ್ಟು ದೂರದಲ್ಲಿ ನಿಂತು ನೋಡಬೇಕು. ಆದಷ್ಟು ಉತ್ತಮ ರೀತಿಯ ಪಾರದರ್ಶಕತೆಯನ್ನು ನಾವಿಲ್ಲಿ ಆಯೋಜಕರೇ ನೋಡುವಂತಹ ವ್ಯಕ್ತಿಗಳ ಬಗ್ಗೆ ಗಮನಿಸಿಕೊಳ್ಳಿ. ಎಸ್ ನೋಡಿ, ಅದ್ಭುತವಾದಂಥ ಒಂದು ಅವಕಾಶವನ್ನು ಇವರುಗಳು ಕಲ್ಪಿಸಿಕೊಟ್ಟಿದ್ದಾರೆ. ಅಂತಹ ಒಂದು ಅವಕಾಶ ಸದುಪಯೋಗ ತಾವುಗಳು ಪಡಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಎಸ್, 1-2 ನಿಮಿಷದ ಕಾಲಾವಕಾಶವನ್ನು ನೀಡ್ತಾ ಇದ್ದೇನೆ ತಮಗೆ. ಎಸ್, ಆಯೋಜಕರು ಕೂಡ ಈ ಒಂದು ಕಾಯಿನ್ಗಳ ಸುತ್ತ ನಿಲ್ಬೇಕು. ಯಾವುದೇ ರೀತಿಯ ಪಾರದರ್ಶಕತೆಗೆ ತೊಂದರೆಯಾಗದ ಹಾಗೆ ನಿಲ್ಬೇಕು. ಎಸ್, ಧನ್ಯವಾದಗಳು ಸರ್ವರಿಗೂ ಕೂಡ. ಎಸ್, ಧನ್ಯವಾದಗಳು. ಎಸ್, ಇದೀಗ ನೋಡಿ, ಉಪ್ಪಿನಂಗಡಿ ಲಕ್ಕಿ ಸ್ಕೀಮ್ನ 10 ಸರ್ಪ್ರೈಸ್ ವ್ಯಕ್ತಿಗಳ ಯಾರೆಂಬುದನ್ನು ಗುರುತಿಸುವಂತ ಸಮಯ. ಎಸ್, ನಿಮ್ಮ ಮೊಬೈಲಲ್ಲಿ ಫೋಟೋ ಕೂಡ ತೆಗೆಯಬಹುದು. ಯಾಕೆಂತ ಹೇಳಿದ್ರೆ ನಮ್ಮ ಕಾಯಿನ್ಗಳು ಎಲ್ಲಿದೆ ಎಂಬುದನ್ನು ನೋಡಲಿಕ್ಕೆ. ಎಸ್, ಆದಷ್ಟು ಬೇಗ ಫೋಟೋವನ್ನು ತೆಗೀರಿ. ಈ ಒಂದು
ಪ್ರತಿಯೊಬ್ಬರು ಕೂಡ ತೆಗೀರಿ. ಓಕೆ, ಎಸ್ 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 ಓಕೆ ಎಸ್, ವಿಡಿಯೋ ಕೂಡ ಮಾಡಿದ್ದಾರೆ, ಧನ್ಯವಾದಗಳು ಹೋದರವೇ. ಎಸ್, ಕೇವಲ ಇಬ್ರು ಮಾತ್ರ ಬಂದು ಆ ಕಾಯಿನ್ಗಳನ್ನು ಸರಿಪಡಿಸಿ, ಯಾಕಂದ್ರೆ ಜಾಸ್ತಿ ಜನ ಸೇರುವುದು ಬೇಡ. ಎಸ್, ಆರಾಮ್ಸೆ ಮಾಡಿ. ಪ್ರತಿಯೊಬ್ಬ ಸದಸ್ಯ ಕೂಡ ತಾನು ದುಡಿದಂತ 1,000 ಮೊತ್ತವನ್ನು ನಮ್ಮಿ ಲಕ್ಕಿ ಸ್ಕೂಮಿಗೆ ಹಾಕಿರ್ತಾನೆ. ಆತನ ಆ ಹಣಕ್ಕೆ ಇಲ್ಲಿ ಬೆಲೆ ಬೇಕು. ಯಾವುದೇ ರೀತಿಯ ಕಾಯಿನ್ಗಳು ಆ ಕಡೆ ಈ ಕಡೆ ಬೀಳದಂತ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಹಾಕಿ, ನಿಧಾನವಾಗಿ ಹಾಕಿದರೂ ತೊಂದರೆ ಇಲ್ಲ, ನಿಧಾನಕ್ಕೆ ಹಾಕಿ. ಎಸ್, ನೋಡಿ, 5 ತಾರೀಕಿಗಿಂತ ಮುಂಚೆ ಯಾರೆಲ್ಲ ಹಣವನ್ನು ಪಾವತಿಸಿದ್ದಾರೆ ಅಂತಹ ವ್ಯಕ್ತಿಗಳ ಪ್ರತಿಯೋರ್ವರ ಕಾಯಿನ್ಗಳು ಕೂಡ ಇದರಲ್ಲಿದೆ. ಎಸ್, ಅರ್ಜೆಂಟ್ ಮನ್ಪಡ್ಚಿ, ಆರಾಮ್ಸೆ ಮನ್ಪಲೆ. ಆತ್ಮೀಯ ಲೈವ್ ವೀಕ್ಷಣೆ ಮಾಡ್ತಿರುವವರು ಕೂಡ ನೋಡಿ, ಪ್ರತಿಯೊಂದು ಕಾಯಿನ್ಗಳು ಕೂಡ ಇದಕ್ಕೆ ಬೀಳ್ತಾ ಇದೆ. ತಾವುಗಳು ಕೊಟ್ಟಂತ ಆ 1,000 ಮೊತ್ತಕ್ಕೆ ಪ್ರತಿಯಾಗಿ ನಿಮ್ಮ ಕಾಯಿನ್ಗಳು ಇಲ್ಲಿರುತ್ತೆ. ಎಸ್, ನೋಡಿ, ಪ್ರತಿಯೊಂದು ಕಾಯಿನ್ಗಳು ಕೂಡ ಈ ಒಂದು ಬಾಕ್ಸ್ ನ ಒಳಗಡೆ ಬಂದಿದೆ. ನಂಗೆ ಇಲ್ಲಿ ಒಬ್ರು ಇದ್ರೆ ಸಾಕು, ಸ್ಪಷ್ಟವಾಗಿ ನೋಡಿಕೊಳ್ಳಿ. ನಡೆದಿರುವಂತಹ ಸರ್ವರಲ್ಲೂ ಕೂಡ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಅತ್ಯಂತ ಒಳ್ಳೆಯ ರೀತಿಯ ಪಾರದರ್ಶಕತೆ ನಾವಿಲ್ಲಿ ನೋಡಬೇಕು. ಈ ಒಂದು ಬಾಕ್ಸ್ ನ ಒಳಗಡೆ ಎಲ್ಲಾ ಕಾಯಿನ್ಗಳು ಕೂಡ ಇದೆ. ಅಂದ್ರೆ 5 ತಾರೀಕಿನ ಮುಂಚೆ ಯಾರೆಲ್ಲ ಹಣವನ್ನು ಪಾವತಿಸಿದ್ದಾರೆ ಅಂತ ಸದಸ್ಯರುಗಳ ಎಲ್ಲಾ ಕಾಯಿನ್ಗಳು ಇದರೊಳಗಡೆ ಇದೆ. ಇವಾಗ ನಮ್ಮ ಸಮಯ ಯಾವುದಂತ ಹೇಳಿದ್ರೆ, ಯಾರು 10 ಜನ ಆ ಸರ್ಪ್ರೈಸ್ ಸದಸ್ಯರುಗಳು ಎಂಬುದನ್ನು ನೋಡುವಂತ ಸಮಯ. ಪ್ರತಿಯೊಬ್ಬರಿಗೂ ಕೂಡ ಬಂಗಾರದ ಉಂಗುರ ಸಿಗ್ತಾ ಇದೆ. ಬಂಗಾರ ಅಂತ ಹೇಳಿದ್ರೆ ಗೊತ್ತಿರಬಹುದು, ಎಲ್ರಿಗೂ ಕೂಡ ತುಂಬಾನೇ ಬೇಕಾದಂತ ಮೂಲ ವಸ್ತು ಅಂತ ಹೇಳಬಹುದು. ಅಂತಹ ಬಂಗಾರದ ಉಂಗುರಗಳು ಸಿಗ್ತಾ ಇದೆ. ಎಸ್, ಕೂಡ ಇಲ್ಲಿದ್ದಾರೆ. ನಾವು ಸರ್ಪ್ರೈಸ್ ಗಿಫ್ಟ್ ನ ಆ ಒಂದು ಲಕ್ಕಿ ವಿನ್ನರ್ ಗುರುತಿಸುವಂತ ಸಮಯ ಬಂದಿದೆ. ಗುರುತಿಸುವಲ್ಲ? ಎಸ್, ಇವರುಗಳ ಅಪ್ಪನೆಯನ್ನು ತೆಗೆದುಕೊಳ್ತಾ ಇದ್ದಾನೆ. ಎಸ್, ಉಬರ್ ಲಕ್ಕಿ ಸ್ಕೀಮ್ನ ಪ್ರಥಮ ಸರ್ಪ್ರೈಸ್ ಗಿಫ್ಟ್ ನ ಪ್ರಥಮ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂತಹ ಸಮಯ ಸನಿಹ ಬಂದಿದೆ. ಎಸ್, ಸರಿಯಾದ ರೀತಿಯಲ್ಲಿ ಮಿಕ್ಸ್ ಆಗಿದೆ. ತಾವಿಲ್ಲಿ ಬನ್ನಿ. ಒಬ್ಬ ವ್ಯಕ್ತಿ ಯಾರಾದ್ರೂ ಇದ್ರೆ ಬನ್ನಿ. ಆ ಲಕ್ಕಿ ವಿನ್ನರ್, ಪ್ರಥಮ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡಬೇಕು. ಎಸ್, ನೀವಿಲ್ಲಿ ಬಂದು ನಿಮ್ಮ ಕೈಗಳನ್ನು ಕ್ಯಾಮರಾಕ್ಕೆ ತೋರಿಸಬೇಕು. ಯಾಕೆ ಅಂತ ಹೇಳಿದ್ರೆ ಅತ್ಯಂತ ಉತ್ತಮವಾದ ಪಾರದರ್ಶಕತೆಯಲ್ಲಿ ಸಾಗಬೇಕು. ಎಸ್, ಧನ್ಯವಾದಗಳು. ಎಸ್, ಮಿಕ್ಸ್ ಆಗಿದೆ. ಮತ್ತೆ ಒಂದು ಬಾಕ್ಸ್ ಇದೆ. ಎಸ್, ಕಣ್ಣು ಮುಚ್ಚಿ ಯಾವುದಾದ್ರೂ ಒಂದು ಕಾಯಿನ್ ಅಂತ ತೆಗೀರಿ. ಎಸ್, ಒಂದು ಕಾಯಿನ್ ನನ್ನ ಕೈಗೆ ಕೊಟ್ಟಿದ್ದಾರೆ. ಧನ್ಯವಾದಗಳು ತಮಗೆ. ಇದು ಉಪ್ಪಿನಂಗಡಿ ಲಕ್ಕಿ ಸ್ಕೀಮ್ನ ಪ್ರಥಮ ಸರ್ಪ್ರೈಸ್ ಬಹುಮಾನವನ್ನು ಪಡೆಯುವಂತ ವ್ಯಕ್ತಿಯ ನಂಬರ್. ಎಸ್, ಈ ನಂಬರ್ ತೋರಿಸ್ತಾ ಇದ್ರೆ ನೋಡಿ, ಕ್ಯಾಮರಾಕ್ಕೆ ಇದು ಝೂಮ್ ಆಗ್ತಾ ಇದೆಯಾ? ಝೂಮ್ ಆಗಿದೆ. ಎಸ್, ಧನ್ಯವಾದಗಳು. ಸುದ್ದಿ ವಾಹಿನಿಯ ಮೂಲಕ ಅದ್ಭುತವಾದಂತಹ ಒಂದು ಲೈವ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಪ್ರಥಮ ಲಕ್ಕಿ ವಿನ್ನರ್ 3,188 ಸರ್ಪ್ರೈಸ್ ಬಹುಮಾನದ ಪ್ರಥಮ ಲಕ್ಕಿ ವಿನ್ನರ್. ಎಸ್, ಈ ವ್ಯಕ್ತಿ ಮಹಮ್ಮದ್ ಸಮಾದ್ ಮಠ. 3,180 ಮಹಮ್ಮದ್ ಸಮಾದ್ ಮಠ ಇವರು ಪ್ರಥಮ ಲಕ್ಕಿ ವಿನ್ನರ್, ಬಂಗಾರದ ಉಂಗುರವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳಬಹುದು. ಎಸ್, ಥ್ಯಾಂಕ್ ಯು. ಯಾವುದೊಂದು ಟ್ರೇ ಕೊಡಿ, ಟ್ರೇ ಒಂದು ಕೊಡಿ. ಎಸ್, ಎಸ್, ಟ್ರೇ ಇದೆಯಾ?
ಎಸ್ ಇದನ್ನು ಹೇಳ್ತೇವೆ. ಎಸ್ ಇದೀಗ ಸಮಯ ನೋಡಿ, ಉಬರ್ ಲಕ್ಕಿ ಸ್ಕೀಮ್ನ ದ್ವಿತೀಯ ಸರ್ಪ್ರೈಸ್ ಬಹುಮಾನವನ್ನು ಪಡೆಯುವಂತಹ ವ್ಯಕ್ತಿ ದಯಮಾಡಿ ಬನ್ನಿ. ಎಸ್, ದ್ವಿತೀಯ ಸರ್ಪ್ರೈಸ್ ಬಹುಮಾನವನ್ನು ಪಡೆಯುವಂತ ವ್ಯಕ್ತಿ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್, ಸರಿಯಾದ ರೀತಿಯಲ್ಲಿ ಮಿಕ್ಸ್ ಆಗಿದೆ ಸರ್. ತೆಗೀರಿ, ಕಣ್ಣು ಮುಚ್ಚಿ ಕೈ ತೋರಿಸಿ. ಎಸ್, ಧನ್ಯವಾದಗಳು ಸರ್, ತೆಗೀರಿ. ಎಸ್, ಧನ್ಯವಾದಗಳು ಸರ್. ಎಸ್, ಇದೀಗ ಉಬರ್ ಲಕ್ಕಿ ಸ್ಕೀಮ್ನ ದ್ವಿತೀಯ ಸರ್ಪ್ರೈಸ್ ಬಹುಮಾನವನ್ನು ಪಡೆಯುವಂತ ವ್ಯಕ್ತಿ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್, ಕ್ಯಾಮರಾಮ್ಯಾನ್. ಎಸ್, 1409 ದ್ವಿತೀಯ ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತ ವ್ಯಕ್ತಿ ಯಾರೆಂಬುದು. ಎಸ್, ಅವರ ಹೆಸರು ಗೊತ್ತಿದೆಯಾ? ತುಂಬಾನೇ ಖುಷಿ ಆಗ್ತಿರಬಹುದು ಅವ್ರ ಲೈವ್ ನೋಡ್ತಾ ಇದ್ರೆ. ಎಸ್, ಪ್ರಜ್ಞಾ ಹರಳು. ಇವರು ದ್ವಿತೀಯ ಸರ್ಪ್ರೈಸ್ ಬಂಗಾರದ ಉಂಗುರವನ್ನು ಪಡೆದಂತವರು ಅಂತ ಹೇಳಬಹುದು. ಎಸ್, ತಿರುಗಿಸಿ. ಎಷ್ಟು ರೀತಿಯಲ್ಲಿ ಮಿಕ್ಸ್ ಆಗುತ್ತೆ ಅಷ್ಟು ಮಿಕ್ಸ್ ಮಾಡಿ. ಆ ತೃತೀಯ ಮೂರನೇ ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತ ವ್ಯಕ್ತಿ ಯಾರೆಂಬುದನ್ನು ನೋಡ. ಎಸ್, ಬನ್ನಿ. ಎಸ್, ಮೂರನೇ ಸರ್ಪ್ರೈಸ್ ಬಹುಮಾನ. ಎಸ್, ಎರಡು ಕೈ ಮೇಲೆತ್ತಿ. ಎಸ್, ಕೈಯಲ್ಲಿ ಯಾವುದಿಲ್ಲ, ಕಣ್ಣು ಮುಚ್ಚಿ ಇದನ್ನೊಂದು ಕಾಯಿನ್ ತೆಗೀರಿ. ಎಸ್, ಕಣ್ಣು ಮುಚ್ಚಿ. ಎಸ್, ತೆಗೀರಿ ಒಳಗಿಂದ. ಎಸ್, ಕೊಡಿ. ಧನ್ಯವಾದಗಳು. ಎಸ್, ಮೂರನೇ ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತ ವ್ಯಕ್ತಿ ಯಾರೆಂಬುದು ನೋಡುವಂತ ಸಮಯ. ಎಸ್, ನೋಡಿ, 432 ಮೂರನೇ ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತ ಲಕ್ಕಿ ವಿನ್ನರ್. ನೋಡಿ, ತುಂಬಾನೇ ಖುಷಿ ಆಗ್ತಾ ಇರಬಹುದು ಲೈವ್ ನೋಡ್ತಾ ಇದ್ರೆ. ತನಗೂ ಕೂಡ ಒಂದು ಬಂಗಾರದ ಉಂಗುರ ಸಿಕ್ಕಿದೆ ಅಂತ ಹೇಳಿ. ನೋಡೋಣ ಆ ವ್ಯಕ್ತಿ ಯಾರೆಂಬುದನ್ನು ಆಯೋಜಕರು ತಿಳಿಸ್ತಾರೆ. 432 ಮೂರನೇ ಲಕ್ಕಿ ವಿನ್ನರ್. ಎಸ್, ವಿಷ್ಣಿ ಪದ್ಮುಂಜ ಇವರು ಮೂರನೇ ಸರ್ಪ್ರೈಸ್ ಬಹುಮಾನವನ್ನು ಗೆದ್ದವರು. 432. ಎಸ್, ತಿರುಗಿಸಿ. ತುಂಬಾನೇ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕು. ಆ ಅದೃಷ್ಟ ವ್ಯಕ್ತಿಯನ್ನು ನೋಡ್ಬೇಕಿದ್ರೆ. ಎಸ್, ಇನ್ನೋರ್ವರು ಬನ್ನಿ. ನಾಲ್ಕನೆಯ ಸರ್ಪ್ರೈಸ್ ಅದೃಷ್ಟವಂತರು ಯಾರು ಎಂಬುದನ್ನು ನೋಡೋಣ. ಎಸ್, ಕಣ್ಣು ಮುಚ್ಚಿ. ಎಸ್, ಧನ್ಯವಾದಗಳು. ತೆಗೀರಿ. ಇದು ನಾಲ್ಕನೆಯ ಸರ್ಪ್ರೈಸ್ ಬಹುಮಾನವನ್ನು ಪಡೆಯುವಂತ ವ್ಯಕ್ತಿ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್, ನಾಲ್ಕನೇ ಸರ್ಪ್ರೈಸ್ ಬಹುಮಾನದ ವಿಜೇತರು. ಝೂಮ್ ಆಗಿದೆಯಾ? ಎಸ್, 3146 ನಾಲ್ಕನೆಯ ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತ ವ್ಯಕ್ತಿ. ಎಸ್, ಆ ವ್ಯಕ್ತಿ ಯಾರು, ಅವರ ಹೆಸರು ನೋಡೋಣ. ಎಸ್, ದಯಾನಂದ ಅಂಡತಡ್ಕ ಇವರು ನಾಲ್ಕನೆಯ ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತ ವ್ಯಕ್ತಿ. ನಿಮಿಷ. ಎಸ್, ಐದನೇ ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತ ವ್ಯಕ್ತಿ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್, ಬನ್ನಿ. ಐದನೇ ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತ ವ್ಯಕ್ತಿ ಯಾರೆಂಬುದು. ಎಸ್, ಕಾಯಿನ್ ಇಲ್ಲಿಡಿ. ಎಸ್, ಬನ್ನಿ ಸರ್. ಎಸ್, ನೋಡಿ, ಬಂಗಾರದ ಉಂಗುರ ಕೂಡ ತುಂಬಾನೇ ಒಳ್ಳೆಯ ವಿಷಯ ಅಂತ ಹೇಳಬಹುದು. ಬಂಗಾರಕ್ಕೆ ಬೆಲೆ ಕಟ್ಟಿನ ಚಾನ್ಸ್ ಇಲ್ಲ. ಎಸ್, ಇವರು ನಮ್ಮೆಲ್ಲರ ತುಂಬಾ ಪರಿಚಯಸ್ಥರು ಅಂತ ಹೇಳಬಹುದು. ನಮ್ಮ ಮೇದರಬೆಟ್ಟು ಬಿಲ್ಡಿಂಗ್ ಇಲ್ಲಿ ಒಂದು ಹಿಜಾಮ ಡಾಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಸರ್. ತಮ್ಮ ಉಮರ್ ಫಾರೂಕ್ ಅಂತ ಕಪ್ಪಿಂಗ್ ಡಾಕ್ಟರ್ ಅಂತ ಹೇಳಬಹುದು. ತುಂಬಾನೇ ಖುಷಿ ಆಗ್ತದೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಜಾಮ ಅಥವಾ ಕಪ್ಪಿಂಗ್ ಥೆರಪಿ ಅನ್ನುವಂತಹ ವಿಶಿಷ್ಟವಾದ ಚಿಕಿತ್ಸೆಯ ಮೂಲಕ ನಮ್ಮ ಈ ಪರಿಸರದಲ್ಲಿ ಹೆಸರುವಾಸಿಯಾದವರು. ಇಲ್ಲಿ ಡಾಕ್ಟರ್ ಗಿರೀಶ್ಮ ಕೂಡ ಆಗಮಿಸ್ತಾರೆ. ಯಾಕೆಂತ ಹೇಳಿದ್ರೆ ಮಹಿಳೆಯರ ಆ ಚಿಕಿತ್ಸೆ ಅಥವಾ ಮಹಿಳೆಯರ ಆ ಸ್ಪಂದನೆಗೋಸ್ಕರ ಡಾಕ್ಟರ್ ಗಿರೀಶ್ಮ ಎಂಬವರು ಕೂಡ ನಮ್ಮಲ್ಲಿ ಬರ್ತಾ ಇದ್ದಾರೆ. ತಾವುಗಳು ತಮಗೇನಾದರೂ ತೊಂದರೆಗಳು ಏನಾದರೂ ಇದ್ರೆ, ಮೆದುಳಿನ ರಕ್ತ ಸಂಚಾರ ಹೆಚ್ಚಿಸ್ತದೆ ಈ ಒಂದು ಥೆರಪಿಯನ್ನು ಮಾಡ್ತಾ ಇದ್ದಾರೆ. ಹಾರ್ಮೋನುಗಳ ನಿಯಂತ್ರಣ, ರಕ್ತ ಹೆಪ್ಪುಗಟ್ಟುವಿಕೆ,
ಕುತ್ತಿಗೆ ನೋವು ಅಂತ ತುಂಬಾ ಜನ ಇರ್ತಾರೆ. ಅಂಥವರಿಗೆಲ್ಲರಿಗೂ ಕೂಡ ಮಹಿಳೆಯರ ಮಾಸಿಕ ಋತು ಇಂಥ ಹಲವಾರು ಸಮಸ್ಯೆಗಳಿಗೆ ನಿಮಗೆ ಒಂದು ಉತ್ತಮವಾದ ಚಿಕಿತ್ಸೆ ಬೇಕಿದ್ರೆ ಪ್ರಾಣ ಹೆಲ್ತ್ ಕ್ಲಿನಿಕ್ ಮೇದರಬೆಟ್ಟು ಬಿಲ್ಡಿಂಗ್ ನೆಕ್ಕಿಲ ಅಡಿಯಲ್ಲಿದೆ. ತಾವುಗಳು ದಯಮಾಡಿ ಬರ್ಬೋದು. ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ಸರ್ ಧನ್ಯವಾದಗಳು. ನಿಮ್ಮ 6ನೇ ವರ್ಷದ ಪಾದಾರ್ಪಣೆ ಇನ್ನೂ ಉತ್ತಮವಾಗಿ ಸಾಗಲಿ ಅನ್ನೋದು ನಮ್ಮ ಉಬರ್ ಲಕ್ಕಿ ಸ್ಕೀಮ್ನ ಆರೈಕೆ. ಸರ್ ಇವಾಗ 5ನೇ ಸರ್ಪ್ರೈಸ್ ವಿನ್ನರ್ ಅನ್ನು ಗುರುತಿಸುವಂತ ಸಮಯ. ಒಂದು ಕಾಯಿನ್ ತೆಗೀರಿ. ಎಸ್ ಮಿಕ್ಸ್ ಮಾಡಿ. ಎಸ್ ಓಕೆ. ಧನ್ಯವಾದಗಳು ಡಾಕ್ಟ್ರೆ. ಎಸ್ 5ನೇ ಲಕ್ಕಿ ಸರ್ಪ್ರೈಸ್ ವಿನ್ನ ನೋಡಿ. ನಾನು ನೋಡೋದಕ್ಕಿಂತ ಮುಂಚೆ ಕ್ಯಾಮೆರಾ ನೋಡಬೇಕು. ಲೈವ್ ಅಂದ್ರೆ ಆ ಥರನೇ ಇರಬೇಕು. ಎಸ್ ಝೂಮ್ ಆಗಿದೆ. ಎಸ್ 3227 3227. ಎಸ್ ಅನೀಫ್ ಕಡಬ 3227 ನಂಬರ್. ಇವರು 5ನೇ ಸರ್ಪ್ರೈಸ್ ಲಕ್ಕಿ ವಿನ್ನರ್. ಎಸ್ 6ನೇ ಲಕ್ಕಿ ಸರ್ಪ್ರೈಸ್ ವಿನ್ನರ್ ಯಾರೊಂದು ನೋಡುವಂತ ಸಮಯ. ಯಾರಾದರೂ ಸಭೆಯಲ್ಲಿದ್ದವರು ಬಂದು ಆ ವ್ಯಕ್ತಿಯನ್ನು ಗುರುತಿಸಬಹುದು. ಬನ್ನಿ, ತೊಂದರೆ ಇಲ್ಲ, ಬನ್ನಿ. ಎಸ್ ಧನ್ಯವಾದಗಳು. ಎಸ್ 6ನೇ ಸರ್ಪ್ರೈಸ್ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್ ಉತ್ತಮ ರೀತಿಯಲ್ಲಿ ಮಿಕ್ಸ್ ಕೂಡ ಮಾಡಿದ್ದಾರೆ. ಧನ್ಯವಾದಗಳು ಸರ್ ತಮಗೆ. ಎಸ್ ಆ ವ್ಯಕ್ತಿ ಯಾರೆಂಬುದನ್ನು ನೋಡುವಂತ ಸಮಯ ನೋಡಿ. ಎಸ್ 1682 ತುಂಬಾನೇ ಖುಷಿ ಆಗ್ತಿರಬಹುದು. ಲಕ್ಕಿ ಸರ್ಪ್ರೈಸ್ ವಿನ್ನರ್ ಇವರು ಯಾರೆಂಬುದನ್ನು ನೋಡೋಣ. ಅಜ್ವಾ ಫಾತಿಮಾ ಬೆಲ್ಪಾಡಿ. ಎಸ್ 6ನೇ ಸರ್ಪ್ರೈಸ್ ಬಂಗಾರದ ಉಂಗುರವನ್ನು ಪಡೆದಂತಹ ವ್ಯಕ್ತಿ ಇವರು ಅಂತ ಹೇಳ್ತೇವೆ. 1682. ಎಸ್ 7ನೇ ಸರ್ಪ್ರೈಸ್ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ಸರ್ ಬನ್ನಿ. ಉಬರ್ ಲಕ್ಕಿ ಸ್ಕೀಮ್ನ ಇದೊಂದು ಪ್ರೋತ್ಸಾಹಕ ಬಹುಮಾನ ತರ ಉತ್ತಮವಾಗಿದೆ ಅಂತ ಹೇಳಬಹುದು. ಎಸ್ ಅದ್ಭುತವಾದ ಮಿಕ್ಸಿಂಗ್ ಕೂಡ ಕಂಡುಕೊಳ್ತಾ ಇದ್ದೇವೆ. ಎಸ್ ತೆಗೀರಿ ಸರ್, ಮಿಕ್ಸ್ ಮಾಡಿ. ಎಸ್ ಅದ್ಭುತವಾಗಿದೆ, ಉತ್ತಮವಾದ ಮಿಕ್ಸಿಂಗ್ ಅಂತ ಹೇಳಬಹುದು. ಎಸ್ 7ನೇ ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತ ವ್ಯಕ್ತಿ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್ 4503 ಸರ್ಪ್ರೈಸ್ ವಿನ್ನರ್ ಇವರು ಕೂಡ. ಎಸ್ ಶಾಹಿದ್ ಬಾಲೆಹೊನ್ನೂರು ಇವರು ಸರ್ಪ್ರೈಸ್ ಬಂಗಾರದ ಉಂಗುರವನ್ನು ಪಡೆದಂತಹ ವ್ಯಕ್ತಿ ಅಂತ ಹೇಳಬಹುದು. ಎಸ್ ಧನ್ಯವಾದಗಳು. ಎಸ್ ಸಣ್ಣ ಮಗು ಬಂದಿದೆ ನೋಡಿ. ಸಣ್ಣ ಮಗು ಒಂದು ಕಾಯಿನ್ ತೆಗಿಬೇಕು. ಕೈ ಇಟ್ಟಿದೆ ನೋಡಿ. ಮಗು ಕೈ ನೋಡಿ, ಏನಿಲ್ಲ. ಎಸ್ ಮೇಲೆ ನೋಡೋಣ. ಮಗು ತೆಗೆಯುವಂತಹ ಆ ಸರ್ಪ್ರೈಸ್ ವಿನ್ನರ್ ಯಾರೆಂಬುದನ್ನು ನೋಡುವಂತಹ ಸಮಯ. ಎಸ್ ಆಗ್ಲಿಲ್ಲ ಕುರ್ಲೆ. ಎಸ್ ಸಣ್ಣ ಮಗು ಕೊಡಿ. ಧನ್ಯವಾದಗಳು. ಎಸ್ ಅದ್ಭುತವಾದಂತ ಒಂದು ನಂಬರ್ ಅನ್ನು ಕೂಡ ಈ ಮಗು ತೆಗೆದಿದೆ. ಒಂದು ರೀತಿಯಲ್ಲಿ ಉತ್ತಮವಾದಂತಹ ನಂಬರ್ ಅಂತ ಹೇಳಬಹುದು. ಈ ವ್ಯಕ್ತಿ ಸರ್ಪ್ರೈಸ್ ವಿನ್ನರ್ ನೋಡಿ. ಎಸ್ 1071 ಅದ್ಭುತವಾದಂತ ಒಂದು ನಂಬರ್. 1071 ಇವರು ಕೂಡ ಸರ್ಪ್ರೈಸ್ ವಿನ್ನರ್ ಅಂತ ಹೇಳಬಹುದು. ಯಾರೆಂಬುದನ್ನು ನೋಡುವಂತಹ ಸಮಯ. 1071 ಬಂಗಾರದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿ ನೋಡಿ. 5 ತಾರೀಕಿಗಿಂತ ಮುಂಚೆ ಹಣ ಪಾವತಿಸಿದಂತಹ ಸರ್ಪ್ರೈಸ್ ವಿನ್ನರ್. ಈ ಎಲ್ಲ ವ್ಯಕ್ತಿಗಳು ಮತ್ತೆ ಆಕ್ಟಿವಾ ಬಂಪರ್ ಬಹುಮಾನಕ್ಕೂ ಇವರು ಕೂಡ ಇದ್ದಾರೆ. ಇವರ ಕಾಯಿನ್ ಅನ್ನು ಕೂಡ ಮತ್ತೆ ಇದಕ್ಕೆ ಹಾಕ್ಲಿಕ್ಕೆ ಉಂಟು. ಎಸ್ ಧ್ರುವಿನ್ ಮುಂಡೂರು ಇವರು 1071 ಸರ್ಪ್ರೈಸ್ ಲಕ್ಕಿ ವಿನ್ನರ್. ಇನ್ನು ಉಳಿದಿರುವುದು 2 ಸರ್ಪ್ರೈಸ್ ಬಹುಮಾನಗಳು. ಸರ್ಪ್ರೈಸ್. ಎಸ್ ಬಲ್ಲೆ ಸರ್ ಬಲ್ಲೆ.
ಯಾವ ವ್ಯಕ್ತಿ ಸರ್ಪ್ರೈಸ್ ಬಹುಮಾನವನ್ನು ಗೆಲ್ತಾನೆ ನೋಡೋಣ. ಉಳಿದಿರುವುದು ಕೇವಲ 2. ಎಸ್ ದೆಪ್ಲೆ. ಎಸ್ ಎಸ್ ತುಂಬಾ ಚೆನ್ನಾಗಿ ಮಿಕ್ಸ್ ಕೂಡ ಮಾಡ್ತಾ ಇದ್ದಾರೆ. ಎಸ್ ಎಸ್ ಅಲ್ಲ 9ನೆಯ ಸರ್ಪ್ರೈಸ್ ಲಕ್ಕಿ ಬಹುಮಾನವನ್ನು ಪಡೆಯುವಂತ ವ್ಯಕ್ತಿ ಯಾರೆಂಬುದನ್ನು ನೋಡುವಂತ ಸಮಯ. 1989 ಲಕ್ಕಿ ವಿನ್ನರ್. ಒಂದು ನಿಮಿಷ ಸರಿಯಾಗಿದೆ. ಎಸ್ 1989 9ನೆಯ ಲಕ್ಕಿ ವಿನ್ನರ್. ಅವರ ಹೆಸರು ಏನು ನೋಡೋಣ. ಎಸ್ ಮುಬಶಿರ್ ಮುಸ್ತಫಾ ನೆಟ್ಟನ. ನೋಡಿ ನಮ್ಮ ಈ ಲಕ್ಕಿ ಸ್ಕೀಮ್ ನೆಟ್ಟನಕ್ಕೂ ಮುಟ್ಟಿದೆ. ಮುಬಶಿರ್ ಮುಸ್ತಫಾ ನೆಟ್ಟನ 1989. ಎಸ್ ಉಳಿದಿರುವುದು ಒಂದು ಸರ್ಪ್ರೈಸ್ ಬಹುಮಾನ, ಕೇವಲ ಕೊನೆಯ ಸರ್ಪ್ರೈಸ್ ಬಹುಮಾನ ಇದು. ಆ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್ ಬಲೆ ಸರ್ ಬಲೆ. ನೋಡಿ ಬಂಗಾರವನ್ನು ಪಡೆಯುವಂತ ವ್ಯಕ್ತಿಯ ಜೀವನ ಬಂಗಾರವಾಗುತ್ತೆ. ಎಸ್ ದೆಪ್ಪರೆ ಸರ್ ತೆಗಿರಿ. ಕೊನೆಯ ಲಕ್ಕಿ ಸರ್ಪ್ರೈಸ್ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್ ಎಸ್ ಉಬರ್ ಲಕ್ಕಿ ಸ್ಕೀಮಿನ 10 ಸರ್ಪ್ರೈಸ್ ಬಹುಮಾನಗಳ ಪಟ್ಟಿಯಲ್ಲಿ ಕೊನೆಯ ಆ ಸರ್ಪ್ರೈಸ್ ಬಹುಮಾನವನ್ನು ಪಡೆಯುವಂತ ವ್ಯಕ್ತಿ ಒಂದು ಲೆಕ್ಕಾಚಾರದ ಪ್ರಕಾರ ಅದ್ಭುತವಾದಂತಹ ಒಂದು ಸೀರೀಸ್ ನಂಬರ್ ಕೇವಲ 3 ಅಂಕಿಯನ್ನು ಹೊಂದಿದೆ. ಇದು 384 ಲಕ್ಕಿ ನಂಬರ್ ಅಂತ ಹೇಳಬಹುದು. ಎಸ್ 384. ಇವರ ಹೆಸರು ನೋಡೋಣ ಯಾರಂತ. 384. ಎಸ್ ಶಿವಾನಂದ ಉಪ್ಪಿನಂಗಡಿಗೂ ಕೂಡ ಲಕ್ಕಿ ಸರ್ಪ್ರೈಸ್ ಬಹುಮಾನ ಪಡೆದಂತ ವ್ಯಕ್ತಿ ಇವರು ಶಿವಾನಂದ ಉಪ್ಪಿನಂಗಡಿ. ಎಸ್ ಇದೀಗ 10 ಸರ್ಪ್ರೈಸ್ ಬಹುಮಾನಗಳು ಯಾರ್ಯಾರಿಗೆ ಹೋಗಿದೆ ಎಂಬುದನ್ನೆಲ್ಲ ಘೋಷಿಸಿ ಆಗಿದೆ. ಇನ್ನೇನು ನೋಡಿ 10 ಜನ ಬಂಗಾರದ ಉಂಗುರವನ್ನು ಪಡೆಯಲಿಕ್ಕೆ ಅರ್ಹರು ಅಂತ ಹೇಳಬಹುದು. ಇನ್ನು ಏನೇನು ಕ್ಷಣಗಣನೆ ಆರಂಭವಾಗ್ತಾ ಇದೆ. ಹೋಂಡಾ ಆಕ್ಟಿವಾದ ಆ ಲಕ್ಕಿ ಬಂಪರ್ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ ಬರ್ತದೆ. ಎಸ್ ನೋಡಿ ಅದೃಷ್ಟ ವ್ಯಕ್ತಿಗಳು ಯಾರೆಂಬುದನ್ನು ನೋಡುವಂತ ಸಮಯ. ಇದೀಗ 10 ಜನ ಅದೃಷ್ಟವಂತರು ಕೂಡ ನಮಗೆ ಸಿಕ್ಕಿದ್ದಾರೆ. ಬಂಗಾರದ ಉಂಗುರವನ್ನು ಕೂಡ ಪಡೆದುಕೊಂಡಿದ್ದಾರೆ. ತುಂಬಾ ಜನ ಸೇರಿದ್ದೀರಾ. ಇಲ್ಲೂ ಕೂಡ ಈ ಆಕ್ಟಿವ್ ಅನ್ನು ಪಡೆಯುವಂತ ವ್ಯಕ್ತಿ ಇರ್ಬೋದು, ನಂಗೆ ಗೊತ್ತಿಲ್ಲ. ಅಥವಾ ಬೇರೆ ಕಡೆ ಲೈವ್ ಅನ್ನು ನೋಡುವಂತ ವ್ಯಕ್ತಿ ಕೂಡ ಈ ಒಂದು ಆಕ್ಟಿವ್ ಅನ್ನು ಪಡೆಯುವಂತ ಅವಕಾಶವನ್ನು ಪಡೆಯಬಹುದು, ಗೊತ್ತಿಲ್ಲ. ಅದೃಷ್ಟ ದೇವತೆ ಯಾರ ಪಾಲಿಗೆ ಆಗುತ್ತಾಳೆ ಎಂಬುದನ್ನು ನೋಡೋಣ. ಎಸ್ ಒಂದು ನಿಮಿಷ. ಎಸ್ ವೀಕ್ಷಕರೇ ನೋಡಿ, ಇದು 10 ಜನರ ಕಾಯಿನ್. ಇದೀಗ ನಮ್ಮ ಜೊತೆ 10 ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತ ವ್ಯಕ್ತಿಗಳ ಕಾಯಿನ್ಸ್. ಆ 10 ಕಾಯಿನ್ ಅನ್ನು ಕೂಡ 2ನೇ ಬಂಪರ್ ಬಹುಮಾನ ಆಕ್ಟಿವಾ ಪಡೆಯಲಿಕ್ಕೆ ಆಗ್ತಾ ಇದ್ದಾರೆ. ನೋಡಿ ಸರಿಯಾಗಿ ವೀಕ್ಷಿಸಿ. ಎಸ್ ಪಾಡ್ಲಿ ನೋಡಿ ಅದ್ಭುತವಾಗಿದೆ. ನೋಡಿ ತಾವುಗಳು ಇದೀಗ ಒಂದು ಸರ್ಪ್ರೈಸ್ ಬಹುಮಾನ ಪಡೆದಿದ್ದೀರಿ. ಮತ್ತೆ ತಮ್ಮ ಅದೃಷ್ಟ ದೇವತೆ ಇದ್ರೆ ಮತ್ತೆ ನೀವು ಆಕ್ಟಿವ್ ಅನ್ನು ಪಡೆಯುವ ಚಾನ್ಸು ಕೂಡ ನಿಮ್ಮಲ್ಲಿ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಉತ್ತಮವಾದೊಂದು ಪ್ರತಿಕ್ರಿಯೆ. ಎಸ್ ಅಣ್ಣ ಶೋಕ್ ಅಂತ ಏನು ಮುಚ್ಚಲ ಪಾಡ್ಲಿ. ಎಸ್ ಮುಚ್ಚಲ ಪಾಡ್ಲಿ ಪಾಡ್ಗ. ಎಸ್ ನೋಡಿ ಅದೃಷ್ಟ ದೇವತೆ ಯಾರ ಪಾಲಿಗೆ ಬರ್ತಾಳೆ ಎಂಬುದನ್ನು ಯಾರು ಕೂಡ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರ ಪಾಲಿಗೆ ಕೂಡ ಬರಬಹುದು. ಎಂಕ್ ಅದೃಷ್ಟ ಇಜ್ಜಿ ಎಂಕ್ ಬರಂದು ಪುನಃ ಪೊಕ್ಕಡೆ ಎಂಕಲ ಬರು ದಯಪಂಡ ಎನ್ನ ಪಾಲಿಗೆ ಅದೃಷ್ಟ ಉಂಡು ಅಂದಿತ್ತನ ಎಂಕ್ ಏಪಲ ಅದೃಷ್ಟ ಉಂಡು ಅಂತ ಪಂದಲ್ಲ. ಎಸ್ ಇನ್ನಿತ ವಿಷಯಕ್ಕೆ ಬರಕ ಆಕ್ಟಿವಾ ಸರ್ ಚೂರು ಇಂಚು ತೈಪಲ್ಲ. ಆಕ್ಟಿವಾ ಸರ್ ಹೋಂಡಾ ಸಾಧಾರಣ ಸುಮಾರು ವರ್ಷದಕ್ಕೆ ನಮ್ಮ ಹೋಂಡಾ ಆಕ್ಟಿವ್ ಅನ್ನು ತಗೊಂಡಪ್ಪ. ಹೋಂಡಾ ಆಕ್ಟಿವ್ ಅಂದಪಂಡ ಪ್ರತಿಯೊರು ಎಲ್ಲ ಗೊತ್ತುಂಡು ಅದ್ಭುತವಾಯಿನಂಚಿನ ವಿನ್ಯಾಸ ಪಡೆದಪ್ಪುಂಡು ಮಾರುಕಟ್ಟೆಡು ಜಾಸ್ತಿ ರೀವ್ಯಾಲ್ಯೂಪುನ ವೆಹಿಕಲ್ ಒಂದು ಕೇಂಡ ಅವು ಹೋಂಡಾ ಆಕ್ಟಿವಾ.
ಬೇತೆ ಬೇತೆ ವಿಷಯ ಎಡ್ತು ಒಂದಿಪ್ಪ ಬೇತೆ ಬೇತೆ ಗಾಡಿಲಿ ಅಂತ ಹೋದಿಪ್ಪ ಅಂಡ ಹೈಯೆಸ್ಟ್ ಜನ ನಮ್ಮ ದೇಶಡ್ ಅಥವಾ ನಮ್ಮ ಜಗತ್ತಡೆ ಯೂಸ್ ಮನ್ಪುನ ವೆಹಿಕಲ್ ಹೋಗ್ಕೊಂಡ ಅವು ಹೋಂಡ ದಾಯಿಗೆ ಪಂಡ ಉತ್ತಮವಾದ ಕ್ವಾಲಿಟಿದ ಆ ಮೆಟೀರಿಯಲ್ಸ್ ಯೂಸ್ ಮನ್ಪೇರು. ಅಷ್ಟೇ ಅಲ್ಲದೆ ಉತ್ತಮವಾದಂಥ ರಿವ್ಯಾಲ್ಯೂ ಇದೆ, ಅತ್ಯುತ್ತಮವಾದಂಥ ಕಂಫರ್ಟೇಬಲ್ ಆದ ರೈಡ್ ಕೂಡ ಇದೆ. ಅಂತಹ ಹೋಂಡಾದ ಆಕ್ಟಿವಾವನ್ನೇ ಉಬರ್ ಲಕ್ಕಿ ಸ್ಕೀಮ್ನ ಮಾಲಕರುಗಳು ಸೇರಿ ನಮ್ಮ ಸದಸ್ಯರಿಗೆ ನೀಡಬೇಕು ಅನ್ನುವಂಥ ಒಂದು ಮಹತ್ವದ ಯೋಜನೆಯನ್ನು ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಾ ಉಂಟು ನೋಡಿ. LED ಟೈಲ್ ಲ್ಯಾಂಪ್ ಕೂಡ ಇದೆ, ಅದ್ಭುತವಾಗಿದೆ ಅಂತ ಹೇಳಬಹುದು. ಉತ್ತಮವಾದ ಬೆಳಕಿನ ವ್ಯವಸ್ಥೆ, ಫುಲ್ಲಿ ಮೆಟಲ್ ಬಾಡಿ ಅಂತ ಹೇಳಬಹುದು. ಟೆಲಿಸ್ಕೋಪಿಕ್ ಸಾಕ್ ಅಬ್ಸರ್ವ್, 12 ಇಂಚಸ್ ವೀಲ್ ಸೈಜ್ ಅಂತ ಹೇಳಬಹುದು. FI ಇಂಜಿನ್ ಅಂತ ಹೇಳಿದ್ರೆ ತಮಗೆಲ್ಲರಿಗೂ ಗೊತ್ತಿರಬಹುದು, ಫ್ಯೂಯಲ್ ಇಂಜೆಕ್ಟರ್, ಉತ್ತಮವಾದ ಮೈಲೇಜ್ ಕೂಡ ಕೊಡುತ್ತೆ. ಅಂತಹ ಅದ್ಭುತವಾದ ಕ್ವಾಲಿಟಿಯನ್ನು ಹೊಂದಿರುವಂಥ ವೆಹಿಕಲ್ನನ್ನು ಇವತ್ತು ಉಬರ್ ಲಕ್ಕಿ ಸ್ಕೀಮನ ತಂಡ ನಮಗೆ ನೀಡಿದೆ ಅಂತ ಹೇಳಕ್ಕೆ ತುಂಬಾ ಹರ್ಷ ವ್ಯಕ್ತಪಡಿಸ್ತಾ ಇದ್ದೇನೆ. ನೋಡಿ, ವೀಕ್ಷಣೆಯನ್ನು ಮಾಡ್ತಾ ಇರುವವರು ಅಥವಾ ಲೈವ್ ವೀಕ್ಷಣೆಯಲ್ಲಿ ತೊಡಗಿರುವವರು ಅಥವಾ ಇಲ್ಲಿ ಸೇರಿರುವವರು, ನಿಮಗೂ ಆಕ್ಟಿವಾ ಬರಬಹುದು. ನಿಮ್ಮ ಪಾಲಿಗೂ ನಿಮ್ಮ ಮನೆಗೂ ಆಕ್ಟಿವನ್ನು ಕೊಂಡುಕೊಂಡು ಹೋಗುವಂಥ ಅವಕಾಶ ಇದೆ ಅಂತ ಹೇಳುತ್ತಾ, ಆಯೋಜಕರೇ ನೋಡಿ, ಕ್ಷಣಗಣನೆ ಆರಂಭವಾಗಿದೆ. ಎಸ್, ಓಕೆ, ನೋಡೋಣ. ಎಸ್, ಎಲ್ಲ ರೆಡಿಯಾಗಿದೆ. ಎಲ್ಲ ಕಾಯಿನ್ಸ್ಗಳು ನಿಮ್ಮ ಹಣ ನೋಡಿ, ಇಲ್ಲೂ ಕೂಡ ಕಾಯಿನ್ಸ್ಗಳು ತುಂಬ ಇದೆ. ಯಾರು 5 ತಾರೀಕಿನ ನಂತರ ಹಣ ಕಟ್ಟಿದ್ದೀರಿ ಅಂತಹ ವ್ಯಕ್ತಿಗಳಿಗೂ ಕೂಡ ಅವರ ಕಾಯಿನ್ಸ್ಗಳೆಲ್ಲ ಇಲ್ಲಿದೆ. 5 ತಾರೀಕಿಂದ ಮುಂಚೆ ಹಣ ಕಟ್ಟಿದವರ ಕಾಯಿನ್ಸ್ಗಳೆಲ್ಲ ಈಗಾಗಲೇ ನೋಡಿರ್ಬೋದು, ಅದರ ಒಳಗಡೆ ಇದೆ. ಆಮೇಲೆ ಅವರುಗಳಿಗೆ ಲಕ್ಕಿ ಸರ್ಪ್ರೈಸ್ ವಿನ್ ಕೂಡ ಆದರು. ಇನ್ನು 5 ತಾರೀಕಿನ ನಂತರ ಯಾರೆಲ್ಲ ಹಣ ಕಟ್ಟಿದ್ದಾರೆ ಅಂತಹ ವ್ಯಕ್ತಿಗಳ ಆ ಒಂದು ಕಾಯಿನ್ಸ್ ಕೂಡ ಇಲ್ಲಿದೆ. ಆತ್ಮೀಯರೇ, ಪ್ರತಿಯೋರ್ವರಲ್ಲೂ ನಾನು ತಿಳಿಸುವುದಿಷ್ಟೇ, ತಾವುಗಳು ಕಟ್ಟಿದಂಥ ಹಣಕ್ಕೆ ಯಾವುದೇ ಮೋಸ ಆಗಲಿಕ್ಕಿಲ್ಲ. ತಾವು ಕಟ್ಟಿದ 20 ಕಂತುಗಳ ನಂತರವೂ ಕೂಡ ನಿಮಗೆ ಆ ಹಣ ವೇಸ್ಟ್ ಆಯ್ತು ಅಂತಿಲ್ಲ. ಅದಕ್ಕೆ ಬೇಕಾಗುವಂಥ ಅದ್ಭುತವಾದಂತಹ ಉಡುಗೊರೆಗಳು ಕೂಡ ಇದೆ. ನೋಡಿ, ತಾವು 20 ಕಂತು ಕಟ್ಟಿದ್ದೀರಿ, ತಮಗೆ ಯಾವುದೇ ಅದೃಷ್ಟ ಒಳಿದಿಲ್ಲ ಅಂಥ ಸಂದರ್ಭದಲ್ಲಿ ತಾವು ಕಟ್ಟಿದ 20,000ಕ್ಕೆ ಸರಿಯಾದ ರೀತಿಯ ಬಹುಮಾನಗಳು ಕೂಡ ಇದೆ. ಕಾರ್ನರ್ ಸೆಟ್, ಸೋಫಾ ಸೆಟ್, 3 ಡೋರ್ ವುಡನ್ ವಾರ್ಡನ್, ಗೋಲ್ಡ್ ರಿಂಗ್, ಇನ್ವರ್ಟರ್ ಸೆಟ್, ವಾಷಿಂಗ್ ಮಿಷನ್, ಡೈನಿಂಗ್ ಟೇಬಲ್, ವಾಟರ್ ಪ್ಯೂರಿಫೈಯರ್, ಇದೆಲ್ಲ ಕೂಡ ನಮ್ಮ ಮೂಲಭೂತ ಸೌಕರ್ಯಕ್ಕೆ ಬೇಕಾಗುವಂತಹ ವಸ್ತುಗಳ ಅಂತ ಹೇಳಬಹುದು. ನೋಡಿ, ಪ್ರತಿಯೊಂದು ನಂಬರ್ಗಳನ್ನು ಕೂಡ ತೋರಿಸ್ತಾ ಇದ್ದಾರೆ. ಪ್ರತಿ ವ್ಯಕ್ತಿಗಳ ಆ ನಂಬರ್ಗಳು ಕೂಡ ಇಲ್ಲಿರಬೇಕು. ಈ ಮಾತೊಂದು ನಾನು ಹೇಳ್ತೇನೆ, ಈ ಮೂಲಭೂತ ವಸ್ತುಗಳು ತಮ್ಮ ಮನೆಗೆ ಬೇಕೇ ಬೇಕಾಗುತ್ತೆ. ಪ್ರತಿಯೊಬ್ಬರು ವ್ಯಕ್ತಿಯಲ್ಲೂ ಕೂಡ ಅಂತಹ ರೀತಿಯ ಎಲ್ಲ ಮೂಲಭೂತ ವಸ್ತುಗಳನ್ನೇ ಆಯ್ಕೆ ಮಾಡಿ ಉಬರ್ ಲಕ್ಕಿ ಸ್ಕೀಮ್ನ ಸದಸ್ಯರುಗಳು ನಿಮಗೆ ನೀಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಆತ್ಮೀಯರೇ, ಲಾಸ್ಟ್ ಮಂತಲ್ಲಿ ಇಬ್ಬರಿಗೆ 50,000 ಬಂಗಾರದ ಬಹುಮಾನ ಕೂಡ ಸಿಕ್ಕಿರುತ್ತದೆ. ಇದು 2ನೇ ಡ್ರಾ ಆಕ್ಟಿವಾ ಸಿಗ್ತದೆ. ಮುಂದಕ್ಕೆ 3ನೇ ಡ್ರಾಕ್ಕೆ ಮೊಬೈಲ್, 4ನೇ ಡ್ರಾಕ್ಕೆ 50,000 ಹಣ, ಅದು ಕೂಡ 3 ಜನರಿಗೆ ಏನು ಹೇಳ್ಬೋದು. ಆಮೇಲೆ 5ನೇ ಡ್ರಾಕ್ಕೆ 50,000 3 ಜನರಿಗೆ ಬಹುಮಾನ ಬಂಗಾರಗಳು ಸಿಗ್ತದೆ. 6ನೇ ಡ್ರಾದಲ್ಲಿ ಒಬ್ಬ ಸದಸ್ಯನಿಗೆ ಆಕ್ಟಿವಾ, 7ನೇ ಲಕ್ಕಿ ವಿನ್ನರಿಗೆ ಕಾರ್ನರ್ ಸೋಫಾ ಸೆಟ್ ಸಿಗುತ್ತೆ. ಆಮೇಲೆ 8th ಮಂತ್ ವಿನ್ನರಿಗೆ AC 1 ಟನ್ AC ಸಿಗುತ್ತೆ, ಅದು ಕೂಡ ಒಬ್ಬರಿಗೆಲ್ಲ ಇಬ್ಬರಿಗೆ ಸಿಗುತ್ತೆ ಅಂತ ಹೇಳಬಹುದು. 9ನೇ ಲಕ್ಕಿ ವಿನ್ನರಿಗೆ 6 ಜನರಿಗೆ ಇನ್ವರ್ಟರ್ ಸಿಗುತ್ತೆ. ಇನ್ವರ್ಟರ್ ಎಂಬುದು ನಮ್ಮ ಮನೆಯ ಮೂಲಭೂತ ಸೌಕರ್ಯಕ್ಕೆ ಬೇಕಾಗುವಂಥ ವಸ್ತು ಅಂತ ಹೇಳಬಹುದು. ಅದೇ ಥರ 10ನೇ ವಿನ್ನರಿಗೆ 50,000 ಬಂಗಾರ 3 ಜನರಿಗೆ ಸಿಗುತ್ತೆ. ಅದೇ ತರಹ 11ನೇ ಬಹುಮಾನ 2 ಜನರಿಗೆ ಇದೇ ತರಹದ ಹೋಂಡಾ ಆಕ್ಟಿವಾ 2 ಜನರಿಗೆ ಸಿಗುತ್ತೆ. ಅದೇ ತರಹ 12ನೇ ಬಹುಮಾನ ಲಕ್ಕಿ ವಿನ್ನರಿಗೆ 50,000 ಹಣ, ಅದು ಕೂಡ 3 ಜನರಿಗೆ ಸಿಗುತ್ತೆ. 13ನೇ ವಿನ್ನರಿಗೆ iPhone 14 Pro ಇಬ್ಬರಿಗೆ ಸಿಗ್ತದೆ. 14ನೇ ಲಕ್ಕಿ ವಿನ್ನರಿಗೆ ಬಜಾಜ್ ಪಲ್ಸರ್, ಅದ್ಭುತವಾದಂಥ ವೆಹಿಕಲ್ ಅಂತ ಹೇಳ್ಬೋದು ಬಜಾಜ್ ಪಲ್ಸರ್. ಯಾಕಂತ ಹೇಳಿದ್ರೆ ಇತಿಹಾಸದ ಪುಟವನ್ನು ನೋಡಿದಾಗ ಬಜಾಜ್ ಪಲ್ಸರ್ ಅದರದ್ದೇ ಒಂದು ಮಾರುಕಟ್ಟೆಯನ್ನು ಸೃಷ್ಟಿಸಿದೆ ಮಾರುಕಟ್ಟೆಯಲ್ಲಿ ಅಂತ ಹೇಳಬಹುದು. ಅದು ಕೂಡ 14ನೇ ಲಕ್ಕಿ ವಿನ್ನರಿಗೆ ಸಿಗುತ್ತೆ.
15 ಲಕ್ಕಿ ವಿನ್ನರಿಗೆ 50,000 ಕ್ಯಾಶ್ ಪ್ರೈಸ್, ಅದು ಕೂಡ 3 ಜನರಿಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಹರ್ಷ ವ್ಯಕ್ತಪಡಿಸ್ತಿದ್ದೇನೆ. ಎಸ್, 16ನೇಯ ಲಕ್ಕಿ ವಿನ್ನರ್ಗೆ ಸಿಗುತ್ತೆ, ಇಬ್ಬರಿಗೆ ಸಿಗುತ್ತೆ 2 ಆಕ್ಟಿವಾ, 2 ಪರ್ಸನ್ಸ್ಗೆ ಆಕ್ಟಿವಾ ಸಿಗುತ್ತೆ. ಎಸ್, ಕೊನೆಗೆ ನೋಡಿ, ನಮ್ಮೆಲ್ಲರ ಕನಸು ಎಂಕೊಂಜಿ ಮದಿಮೇವಡು ಎಂಕೊಂಜಿ ಇಲ್ಲ ಕಟ್ಟೋಡು ಅಂತ ಇದೆ. ನಕ್ಕೂರು ಮಂಗಿಲವನು ಪಿನೂರು ಅವ ಕಟ್ಟೋನು ಅಂದದೆ. ಹೌದು, ಮನೆ ಕಟ್ಟಬೇಕು, ಮದುವೆ ಆಗಬೇಕು, ಒಂದು ಗಾದೆ ಮಾತು. ಅದೇ ತರಹ 18ನೇಯ ಲಕ್ಕಿ ವಿನ್ನರ್ಗೆ ಸಿಗುತ್ತೆ 2 BHK ಹೋಮ್. ಪ್ರತಿಯೋರ್ವರ ಕನಸು ನಮಕೊಂಜಿ ಇಲ್ಲಿಪ್ಪಡು ಎನ್ನುವುದು. ಅದೇ ತರಹ 18ನೇಯ ವಿನ್ನರ್ ಕಸ್ಟಮರ್ಸ್ 2 BHK ಹೋಮ್. ಅದೇ ತರ 19ನೇಯ ಲಕ್ಕಿ ವಿನ್ನರ್ಗೆ ಸಿಗುತ್ತೆ 2 BHK ಹೋಮ್. ಕೊನೆಯದಾಗಿ ಜಗತ್ತೇ ಪ್ರೀತಿಸುವಂತಹ ಅದ್ಭುತವಾದಂತಹ ವೆಹಿಕಲ್ ತಾರ್ ಕೂಡ ಸಿಗ್ತಾ ಇದೆ. ಅದು ತಮ್ಮೆಲ್ಲರ ಒಂದು ಕನಸು ಅಂತ ಹೇಳಬಹುದು. ನನಗೂ ಕನಸಿದೆ, ಇಲ್ಲಿ ಇರುವವರಿಗೂ ಕನಸಿರಬಹುದು, ನೋಡುಗರಿಗೆ ಎಲ್ಲರಿಗೂ ಕೂಡ ಕನಸಿರಬಹುದು. ಅಂತಹ ಕನಸು ನನಸು ಮಾಡಲಿಕ್ಕೆ ಹಲವಾರು ಅವಕಾಶಗಳನ್ನು ಉಪ್ಪಿನಂಗಡಿ ಲಕ್ಕಿ ಸ್ಕೀಮ್ನ ಮಾಲಕರುಗಳು ನಮಗೆ ಮಾಡಿಕೊಟ್ಟಿದ್ದಾರೆ. ಅದರ ಸದುಪಯೋಗವನ್ನು ಪಡಿಸಿಕೊಳ್ಳುವ ಅಂತ ಹೇಳಿಕೊಳ್ತಾ ಇದ್ದಾನೆ. ಎಸ್, ಇನ್ನೇನು ಕ್ಷಣಗಣನೆ ಆರಂಭವಾಗ್ತಾ ಉಂಟು. ಆ ಆಕ್ಟಿವಾದ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂತಹ ಸಮಯ. ಎಸ್, ರೆಡಿಯಾ? ಎಸ್, ಆತ್ಮೀಯ ಪಾಲುದಾರರೇ, ಸಂಘಟಕರೇ, ತಮ್ಮೆಲ್ಲರ ಅನುಮತಿಯನ್ನು ಕೇಳಿಕೊಳ್ಳುತ್ತಿದ್ದೇನೆ. ಸಂಘಟಕರು ದಯಮಾಡಿ ಇಲ್ಲೊಬ್ರು ಬನ್ನಿ, ಇಬ್ರು ಬನ್ನಿ, ಬನ್ನಿ. ಸಂಘಟಕರು ದಯಮಾಡಿ ಬನ್ನಿ. ನೋಡಿ, ಒಂದು ನಿಮಿಷ ನೋಡಿ. 5 ತಾರೀಕಿನ ನಂತರ ಹಣ ಪಾವತಿಸಿರುವಂತಹ ಕಾಯಿನ್ಸ್ಗಳನ್ನು ಕೂಡ ಇದಕ್ಕೆ ನಾವು ಹಾಕ್ತಾ ಇದ್ದೇವೆ. ಪ್ರತಿಯೊಬ್ಬರನ್ನು ನೋಡಿ, ಎಲ್ರು ಒಂದೊಂದಾಗಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಾಗೆ, ಅದ ಕೆಳಗೆ ಬೀಳದಾಗೆ 5 ತಾರೀಕಿನ ನಂತರ ಯಾರೆಲ್ಲ ಹಣ ಪಾವತಿಸಿದ್ದಾರೆ ಇವತ್ತಿನವರೆಗೆ ಎಲ್ಲರ ಕಾಯಿನ್ಗಳನ್ನು ಕೂಡ ನಾವಿಲ್ಲಿ ಹಾಕ್ತಾ ಇದ್ದೇವೆ. ಇದು ನೋಡಿ, ಸರಿಯಾಗಿ ಹಾಕಿ. ಎಲ್ಲ ಕಾಯಿನ್ಗಳು ಬೀಳ್ತಾ ಇದೆ. ಪ್ರತಿಯೋರ್ವರಿಗೂ ಕೂಡ ಯಾವುದೇ ರೀತಿಯ ತೊಂದರೆಯಾಗಬಾರ್ದು. ಉಬರ್ ಲಕ್ಕಿ ಸ್ಕೀಮಲ್ಲಿ ಅಷ್ಟೊಂದು ಪಾರದರ್ಶಕತೆಯಲ್ಲಿ ಎಲ್ಲವೂ ಸಾಗಬೇಕು. ಯಾವುದೇ ಒಬ್ಬ ಸದಸ್ಯನಿಗೆ ತೊಂದರೆಯಾಗಬಹುದು. ತಾನು ಪಾವತಿಸಿದಂಥ 1,000ಕ್ಕೆ ಬೆಲೆ ಇದೆ, ಆ ಬೆಲೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎನ್ನುವಂತಹ ಮೂಲಕ ನೋಡಿ, ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿ, ನೋಡಿಕೊಳ್ಳಿ. ಸೇರಿರುವಂಥ ಎಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ತಿದ್ದೇನೆ, ನೋಡಿಕೊಳ್ಳಿ. ಯಾಕೆಂತದ್ದು ಇದು ನಿಮ್ಮೆಲ್ಲರ ಹಕ್ಕು ಅಂತ ಹೇಳಬಹುದು. ನೀವುಗಳು ಕೂಡ ಪಾಲುದಾರರುಗಳು, ನೋಡಿಕೊಳ್ಳಿ. ಪ್ರತಿಯೊಂದು ಯಾವುದೇ ಕಾಯಿನ್ಗಳು ಕೂಡ ಆ ಕಡೆ ಈ ಕಡೆ ಮಿಕ್ಸ್ ಆಗಬಾರ್ದು. ಎಸ್, ಸ್ಪಷ್ಟವಾಗಿದೆ. ಇವಾಗ ನೋಡಿ, ಉಬರ್ ಲಕ್ಕಿ ಸ್ಕೀಮಿಗೆ ಯಾರೆಲ್ಲ ಹಣವನ್ನು ಪಾವತಿಸಿರಿ ಅಂತ ಪ್ರತಿಯೊಬ್ಬ ವ್ಯಕ್ತಿಯ ಕಾಯಿನ್ಗಳು ಕೂಡ ಈ ಒಂದು ಚಕ್ರದ ಒಳಗಡೆ ಬೀಳ್ತಾ ಇದೆ. ಎಸ್, ಆರಾಮ್ಸೆ ಹಾಕಿ ನಿಲ್ಲಿ. ಒಂದು ನಿಮಿಷ. ಎಸ್, ಪ್ರತಿಯೊಂದು ಕೂಡ ಇದೆ. ಈ ಕಾಲಚಕ್ರ ನಿರ್ಧರಿಸುತ್ತೆ. ಇದೇನೋ ಒಂದು ಚಕ್ರ ತರ ಇದೆ ಇಲ್ಲಿ. ಈ ಚಕ್ರ ಆ ಒಂದು ಲಕ್ಕಿ ವಿನ್ನರ್ ಯಾರೆಂಬುದನ್ನು ನಿರ್ಧರಿಸುತ್ತೆ. ಯಾರು ಆ ಲಕ್ಕಿ ವಿನ್ನರ್ ಇರುತ್ತಾರೆ, ಆ ವ್ಯಕ್ತಿ ಇದರೊಳಗೆ ಇದ್ದಾನೆ ಅಂತ ಹೇಳಬಹುದು. ಆಕ್ಟಿವಾ, ಒಂದೇ ಆಕ್ಟಿವಾವನ್ನು ಪಡೆಯುವಂತಹ ವ್ಯಕ್ತಿ ಈ ಒಂದು ಚಕ್ರದ ಒಳಗಡೆ ಇದ್ದಾನೆ. ಇದೇನು ಒಂದು ಲಕ್ಕಿ ವಿನ್ನರ್ ಅನ್ನು ಹೊತ್ತುಕೊಂಡು ಬಂದಂತ ಎಸ್ ಭದ್ರವಾಗಿ ಅದರ ಬಾಯಿ ಮುಚ್ಚಾಲವನ್ನು ಹಾಕಿದ್ದಾರೆ. ಯಾವುದೇ ಪಾರದರ್ಶಕತೆಗೆ ತೊಂದರೆಯಾಗಬಾರದು. ಎಸ್, ಆಹಾ, ಅದ್ಭುತವಾದಂಥ ಕ್ಷಣ. ಉಬರ್ ಲಕ್ಕಿ ಸ್ಕೀಮ್ನ ಪ್ರತಿಯೋರ್ವರ ಎದೆಯಲ್ಲೂ ಡವ ಆಡಿಸ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಹೋಂಡಾದ ಅದ್ಭುತವಾದಂಥ ವೆಹಿಕಲ್ ಇವತ್ತು ಉಬರ್ ಲಕ್ಕಿ ಸ್ಕೀಮ್ನ ಓರ್ವ ವ್ಯಕ್ತಿಗೆ ಸಿಗ್ತಾ ಇದೆ. ಆ ವ್ಯಕ್ತಿ ಯಾರೆಂಬುದನ್ನು ನೋಡಲು ಕ್ಷಣಗಣನೆ ಆರಂಭವಾಗ್ತಾ ಉಂಟು. ಎಸ್, ಆಯೋಜಕರೇ, ತಮ್ಮಲ್ಲಿ ಏನಾದರೂ ಮಾತಾಡ್ಲಿಕ್ಕಿದ್ರೆ ದಯಮಾಡಿ ಒಂದ್ಸಲ ಇಲ್ಲಿಗೆ ಬರಬಹುದು. ಆಯೋಜಕರಿಗೆ ಒಂದು ಅವಕಾಶವನ್ನು ಕೇಳ್ತಾ ಇದ್ದಾನೆ. ಏನಾದರೂ ಮಾತಾಡ್ಲಿಕ್ಕಿದ್ದಾರೆ, ತಾವೆಲ್ಲ ಪ್ರೀತಿಸುವಂಥ ಸದಸ್ಯರುಗಳಿಗೆ ಏನಾದರೂ ಮಾತಾಡ್ಲಿಕ್ಕೆ ಇದ್ರೆ ವೇದಿಕೆಗೆ ಒಂದ್ಸಲ ಬನ್ನಿ. ಇಲ್ಲ? ಓಕೆ, ಎಸ್, ಓಕೆ, ಎಸ್, ಧನ್ಯವಾದಗಳು. ಇದೀಗ ಉಬರ್ ಲಕ್ಕಿ ಸ್ಕೀಮ್ನ ದ್ವಿತೀಯ ಬಂಪರ್ ಬಹುಮಾನದ ಆಕ್ಟಿವಾವನ್ನು
ಪಡೆಯುವಂತ ವ್ಯಕ್ತಿ ಯಾರೆಂಬುದನ್ನು ನೋಡುವಂತಹ ಅದ್ಭುತವಾದಂತಹ ಸಮಯ ಅಂತ ಹೇಳಬಹುದು. ಎಸ್, ಮಿಕ್ಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕು. ಆ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂತಹ ಸಮಯ. ಎಸ್, ಉಬರ್ ಲಕ್ಕಿ ಸ್ಕೀಮ್ನ ದ್ವಿತೀಯ ಲಕ್ಕಿ ಬಂಪರ್ ಬಹುಮಾನದ ಆಕ್ಟಿವಾ ಹೋಂಡಾ. ಈ ಆಕ್ಟಿವಾ ಹೋಂಡಾದ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂತಹ ಸಮಯ. ಎಸ್, ನೋಡಿ, ಸಾಕ್ಷಿಯಾಗಿದ್ದಾರೆ ಇಲ್ಲಿ ಎಲ್ರು ಕೂಡ. ಒಂದು ನಿಮಿಷ, ಸಾಕ್ಷಿಯಾಗ್ತಾ ಇದ್ದಾರೆ ಎಲ್ರು ಕೂಡ. ಎಸ್, ತೆಗಿವಲ್ಲ ನಿಮ್ಮೆಲ್ಲರ ಅನು ಕೇಳ್ತಾ ಇದ್ದಾರೆ. ಎಂಚ ಮನ್ಪಲ್ಯ? ಎಸ್, ಓಕೆ. ನೋಡಿ, ಒಬ್ರು ಹುಡುಗ ಇಲ್ಲಿ ಬಂದಿದ್ದಾನೆ. ನೀನು ಒಂದು ಕಾಯಿನ್ ತೆಗಿತೀಯ, ಆ ವ್ಯಕ್ತಿ ಆ ಹೋಂಡಾ ಆಕ್ಟಿವ್ ಅನ್ನು ಪಡೆದುಕೊಳ್ತಾನೆ. ನೀನೀಗ ನಿನ್ನ ಕೈಯನ್ನು ತೋರಿಸ್ಬೇಕು ಎಲ್ರಿಗೂ ಕೂಡ. ಎಸ್, ಕೈಯಲ್ಲಿ ಏನಿಲ್ಲ, ಕಣ್ಣು ಮುಚ್ಚಬೇಕು. ಎಸ್, ಇದರಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿ ಓರ್ವ ವ್ಯಕ್ತಿಯನ್ನು ತೆಗಿಬೇಕು. ಎಸ್, ಕಣ್ಣು ಮುಚ್ಚಿ ಈಗ ಉಬರ್ ಲಕ್ಕಿ ಸ್ಕೀಮ್ನ ಆಕ್ಟಿವಾದ ವಿನ್ನರ್ ಅನ್ನು ನೋಡುವಂತ ಸಮಯ. ಎಸ್, ಉಬರ್ ಲಕ್ಕಿ ಸ್ಕೀಮ್ನ ಆಕ್ಟಿವಾದ ವಿನ್ನರ್ನ ಆ ವ್ಯಕ್ತಿ ಈಗ ಕೈಯೊಳಗಡೆ ಇದ್ದಾರೆ. ಆ ವ್ಯಕ್ತಿ ಯಾರೆಂಬುದನ್ನು ನಾನು ಇಲ್ಲಿ ಬಂದು ಬೇಕಾಗಿ ತೋರಿಸ್ತೇನೆ. ಎಸ್, ಯಾರೆಂಬುದನ್ನು ನೋಡೋಣ. ಆಕ್ಟಿವಾದ ಉಬರ್ ಲಕ್ಕಿ ಸ್ಕೀಮ್ನ ಆಕ್ಟಿವಾದ ವಿನ್ನರ್ನ ಪ್ರಥಮ ಸಂಖ್ಯೆ ಎಂಚ ಬನ್ನಡ ಬಡ 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 ಪಣದ. ಎಸ್, ಬಡ ಬಡ ಪನ್ನಡೆ ಪ್ರಥಮ ಸಂಖ್ಯೆ. ಆಕ್ಟಿವನ್ನು ಪಡೆದುಕೊಂಡಂತ ವ್ಯಕ್ತಿಯ ಪ್ರಥಮ ಸಂಖ್ಯೆ 3. ಮೂಜಿ ಎನ್ನ ಮೂಜಿ ಅಣ್ಣ ಮೂಜಿ. ಪ್ರಥಮ ಸಂಖ್ಯೆ 3. ದ್ವಿತೀಯ ಸಂಖ್ಯೆ ಲೈವ್ ನೋಡ್ತಾ ಇರೋದು ಕೂಡ ಈಗ ನೋಡ್ತಾ ಇರ್ಬೋದು ಮೂಜಿಗೆ ಅಂದೆ. ಎಸ್, ದ್ವಿತೀಯ ಸಂಖ್ಯೆ 7. 3, 7. ಇನ್ನು 2 ಸಂಖ್ಯೆ ಇದೆ. 3 ಆಯ್ತು, 7 ಆಯ್ತು. ತೃತೀಯ ಸಂಖ್ಯೆ 2. 3, 7, 2. ಇನ್ನು ಕೊನೆಯ ಸಂಖ್ಯೆ ಇದೆ. ಕಾಯ್ತಾ ಇರಬಹುದು. ತುಂಬಾ ಜನ ಸನಿಹಕ್ಕೆ ಬಂದಿರಬಹುದು, ಲೈವ್ ನೋಡ್ತಾ ಇರುವವರು ಆಗಿರ್ಬೋದು, ಇಲ್ಲಿ ಕೂತವರು ಆಗಿರ್ಬೋದು. 3, 7, 2. ಕೊನೆಯ ಸಂಖ್ಯೆ 7. 3727. 3727. ಸರ್, ಕರೆಕ್ಟ್ ಝೂಮ್ ಅನ್ ಪ್ಲೇ. ಆ ವ್ಯಕ್ತಿಗೆ ಭಾರಿ ಖುಷಿಯ ಒಂದಿಪ್ಪು. ಆಕ್ಟಿವಾದ ಲಕ್ಕಿ ವಿನರ್ ಏರು ತೂಕ 3727. ಉಬರ್ ಲಕ್ಕಿ ಸ್ಕೀಮ್ನ ಆಕ್ಟಿವಾದ ವಿನ್ನರ್. ನೋಡಿ, ಜಯರಾಮ್ ಕೊಕ್ಕಡ ಇವರು ಈ ಬಾರಿಯ ಉಬರ್ ಲಕ್ಕಿ ಸ್ಕೀಮ್ನ ಲಕ್ಕಿ ಆಕ್ಟಿವಾದ ವಿನ್ನರ್. ಎಸ್, ಕಂಗ್ರ್ಯಾಚುಲೇಷನ್ ಜಯರಾಮ್ ಕೊಕ್ಕಡ. ಆತ್ಮೀಯ ಸಂಘಟಕರೇ, ಜಯರಾಮ್ ಅವರಿಗೊಂದು ಕಾಲ್ ಮಾಡುವ. ಅವರೀಗ ಲೈವ್ ಅಲ್ಲಿ ಇದ್ದಾರಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಆ ವ್ಯಕ್ತಿ ತುಂಬಾನೇ ಖುಷಿ ಆಗ್ತಾ ಇರಬಹುದು. ಅವ್ರ ಹತ್ರ ಆಕ್ಟಿವ್ ಇದೆಯಾ ಇಲ್ವಾ ಅಂತ ಕೂಡ ನಂಗೆ ಗೊತ್ತಿಲ್ಲ. ಒಂದು ಸಲ ಅವರಿಗೆ ಕಾಲ್ ಮಾಡಬೇಕು, ಅವರಿಗೆ ಖುಷಿ ಆಗಬೇಕು. 3727. ಎಸ್, ಜಯರಾಮ್ ಕೊಕ್ಕಡ ಅವರು ಬ್ಯುಸಿಯಲ್ಲಿದ್ದಾರೆ. ಅಣ್ಣ ಇರೆಲ್ಲ ಆಕ್ಟಿವ್ ತೆಗೆದು ತುಂಬ ಬ್ಯುಸಿ ಆಗಿರಿ. ನೋಡೋಣ, ಜಯರಾಮ್ ಕೊಕ್ಕಡ ಅವ್ರ ಹತ್ರ ಒಂದ್ಸಲ ಮಾತಾಡಲೇಬೇಕು. ಇವತ್ತು ಆಕ್ಟಿವ್ ಸಿಕ್ಕಿರೋದು ತುಂಬಾ ಖುಷಿ ಆಗಬಹುದು. ಮತ್ತೆ ಟ್ರೈ ಮಾಡೋಣ. ಜಯರಾಮ್ ಕೊಕ್ಕಡ ಅವರಿಗೆ ಉಬರ್ ಲಕ್ಕಿ ಸ್ಕೀಮ್ನ ಆಕ್ಟಿವಾದ ವಿನ್ನರ್ ಇವರು. ತನಗೆ ಆಕ್ಟಿವಾ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ತುಂಬಾ ಖುಷಿ ಅಂತೂ ಗ್ಯಾರಂಟಿ ಆಗಬಹುದು ಅವರಿಗೆ. ಲೈವ್ ಅಂತೂ ನೋಡ್ತಾ ಇದ್ರೆ ತುಂಬಾ ಖುಷಿಯಲ್ಲಿ ಕುಣಿದಾಡ್ತಾ ಇರ್ಬೋದು. ಈಗ ಹೆಂಗೊಂದು ಆಕ್ಟಿವಾ ತೆಕೊಂಡಂತ ನೋಡ್ರ ಟ್ರೈ ಮಾಡ್ಬೋಗ. ಜಯರಾಮ್ ಕೊಕ್ಕಡ ಇವರು ಉಬರ್ ಲಕ್ಕಿ ಸ್ಕೀಮ್ನ ಆಕ್ಟಿವಾದ ಲಕ್ಕಿ ವಿನ್ನರ್. ಅವರ ಹತ್ರ ಫೋನಲ್ಲಿ ಮಾತಾಡ್ಬೇಕನ್ನುವಂತಹ ಆಸೆ ನನಗೂ ಇದೆ, ನಿಮ್ಮೆಲ್ರಿಗೂ ಇರ್ಬೋದು ಅಂತ ನಾನು ಅಂದುಕೊಳ್ತಾ ಇದ್ದೇನೆ. ತುಂಬಾ ಬ್ಯುಸಿ ಇದ್ದಾರೆ, ಏನೋ ಬ್ಯುಸಿಯಲ್ಲಿ ಇರಬಹುದು. ಅನ್ನ ಹೊರ ಕಾಲ್ ದೆಪ್ಪಲೆ ಜಯರಾಮ್ ಕೊಕ್ಕಡ ಅವರು ಆಕ್ಟಿವಾ ತಿಕ್ಕಂಡು ಪಂಡದ ಬೇತಾಗ್ಲಿ ಪಣದಲ್ಲೇರ ಅತ ಬೇತದ ಬಿಸಿ ಎಲ್ಲರ ಗೊತ್ತು ಆಂಡ ಜಯರಾಮ್ ಎರಡರ ಪಾತೆರಡೇನಿ. ಎಸ್, ನೋಡಿ, ಉಬರ್ ಲಕ್ಕಿ ಸ್ಕೀಮನ್ನ ಈ ವ್ಯಕ್ತಿಗೆ ತುಂಬಾ ಖುಷಿ ಆಗ್ತಾ ಇರ್ಬೋದು. ಕಟ್ಟಿದ್ದು ಕೇವಲ 2000, ಪಡೆದುಕೊಂಡದ್ದು ಆಕ್ಟಿವಾವನ್ನು ಪಡೆದುಕೊಂಡಿದ್ದಾರೆ. ಅದ್ಭುತವಾದ ವಿನ್ಯಾಸವನ್ನು ಹೊಂದಿರುವಂಥ ಆಕ್ಟಿವಾ ಅಂತ ಹೇಳಬಹುದು. ನೋಡ, ರಿಂಗ್ ಆಗ್ಬೋದು. ರಿಂಗ್ ಆದರೆ ಅವರ ಹತ್ರ ಮಾತಾಡೋಣ. ಆತ್ಮೀಯರೇ, ಏನೂ ಕೂಡ ಕಾಳ ಮಿಂಚಿಲ್ಲ.
ನಾವುಗಳು ಕೂಡ ಸದಸ್ಯರಾಗೋಣ. ಉಬರ್ ಲಕ್ಕಿ ಸ್ಕೀಮನ್ನು ಬೇರೆ ಬೇರೆ ರೀತಿಯ ಅದ್ಭುತವಾದಂಥ ಬಹುಮಾನಗಳನ್ನು ಪಡೆಯುವಂತಾಗೋಣ. ನಮಗೂ ಅದೃಷ್ಟ ಇದೆ, ಅದೃಷ್ಟ ಇಲ್ಲ ಅನ್ನುವುದು ಸುಳ್ಳು. ಪ್ರತಿಯೋರ್ವ ವ್ಯಕ್ತಿ ಕೂಡ ಅದೃಷ್ಟ ಇದ್ದೇ ಇದೆ. ಅದು ಯಾವ ರೀತಿ ಯಾವ ಸಂದರ್ಭದಲ್ಲಿ ಬರ್ತದೆ ಎಂಬುದನ್ನು ಯಾರಿಗೂ ಊಹಿಸಲು ಸಾಧ್ಯವಿಲ್ಲ. ಬಟ್ ಜಯರಾಮನ್ನೇ ಮಾತ್ರ ಫುಲ್ಲು ಬ್ಯುಸಿ ಅದಾಗ ಅಡ ಪಾತೇಡು ಬಂದು ಆಸೆ ಎಂಗಳ ಉಂಡು. ಅವರಿಗೆ ಒಂದ ಗೊತ್ತಿರ್ಬೋದು, ಇಲ್ಲ ಗೊತ್ತಿರ್ಲಿಕ್ಕಿಲ್ಲ, ಅಲ್ಲ ಅವರೇ ನಮಗೆ ಕಾಲ್ ಮಾಡ್ತಾ ಇದ್ದಾರ ಗೊತ್ತಿಲ್ಲ. ಅದು ಕೂಡ ಬೇರೆ ಮೊಬೈಲಲ್ಲೂ ಕೂಡ ಟ್ರೈ ಮಾಡಿ ನೋಡ. ಹಲವಾರು ಲಕ್ಕಿ ಬಹುಮಾನಗಳನ್ನು ಕೂಡ ನೀಡಿ ಬರ್ತಾ ಇದೆ ಉಬಾರ್ ಲಕ್ಕಿ ಸ್ಕೀಮ್ನ ತಂಡ. ಇದು ನೆಕ್ಕಿಲಾಡಿಯ ಮೇದರಬಿಟ್ಟು ಬಿಲ್ಡಿಂಗಲ್ಲಿ ಪ್ರಧಾನ ಕಚೇರಿಯಲ್ಲಿದೆ. ಇದರ ಮಾಲಕರುಗಳು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಇವರಿಗೆ ಕೂಡ ತುಂಬಾ ಖುಷಿ ಆಗ್ತಾ ಉಂಟು. 2ನೇ ಲಕ್ಕಿ ಸ್ಕೀಮ್ ಯಶಸ್ವಿಯಾಗಿ ಸಾಗ್ತಾ ಉಂಟು. 2ನೇ ಲಕ್ಕಿ ಬಂಪರ್ ಬಹುಮಾನದ ಕಾರ್ಯಕ್ರಮ ಇನ್ನೂ ಕೂಡ ಮುಂಬರುವ ದಿನಗಳಲ್ಲೂ ಕೂಡ ಹಲೋ ಸರ್, ನಮಸ್ತೆ. ಕೇಂಡೆ ಯಾ ಪಾತೇವ್ರನಾ ಸರ್? ಜಯರಾಮೇರ್ ಪಾತೇವ್ರನಾ ಸರ್? ಒಲ್ಪಲ್ಲ ರೀ, ಇಲ್ಲ ಅಲ್ಲಾರಾ ಸರ್? ಈಡ ಆಕ್ಟಿವ್ ಉಂಡ? ಆಕ್ಟಿವ್ ಉಂಡ? ಎರಡು ಆಕ್ಟಿವ್ ಉಂಡ? ಯಾನು ಈರೆಗೆ ಒಂಜಿ ಆಕ್ಟಿವ್ ಅದ ಬಗ್ಗೆ ಕೇಂದ್ರೆ ಪಾತೇನ ಸರ್ ಕಾಲ್ ಮಂತನಿ. 2 ಮಿನಿ ಆಕ್ಟಿವ್ ಮಿನಿದಲ್ಲ ಉಂಡ ಇಲ್ಲ ಅಲ್ಲೇ? ಆಕ್ಟಿವ್ ಮಿನಿ ಉಂಡ ಎರಡ ಇಜ್ಜ ಸರ್? ಈರೆಗೆ ಒಂಜಿ ಆಕ್ಟಿವ್ ತಿಕ್ಕಂಡ ಇರೆ ಖುಷಿ ಅವ? ಖುಷಿ ಅವ ಇರೆಗೆ ಆಕ್ಟಿವ್ ತಿಕ್ಕಂಡ? ಖುಷಿ ಅವ? ಎಸ್, ಖುಷಿ ಆವಡತ್ತೆ ಸರ್. ಸರ್ ಇದು ಹೆಂಚಿನ ಗೊತ್ತುಂಡೆ ಈರು ಓವಲ್ ಒಂಜಿ ಲಕ್ಕಿ ಸ್ಕೀಮ್ ಮಿನಿ ಸೇರ್ದಾರ ಸರ್? ಒಲ್ಪದ ಉಬಾರ್ದನ ಏರು ಸರ್ ಇವೇನು ಸೇರ್ಪೈನಿ? ಸೆಡ್ಲು ಬರ್ತಾನ ಸರ್? ಸೆಡ್ಲು ಬರ್ಸಲ್ಲ ತೊಂದರೆ ಇಜ್ಜಿ ಸರ್. ಆಂಡ ಏನೊಂದು ಪನ್ಪನ ವಿಷಯ ನೀರು ಕೆಬಿಕೊರ್ಲೆ ಸರ್. ಆಕ್ಟಿವ್ ಬರ್ಚೇರಿಗೆ ಸರ್ ಏನಿರೆಗೆ ಒಂಜಿ ವಿಷಯ ಬಂದಲ್ಲ. ಬೋರ್ಡು 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 ಇರು ಇನಿ ಉಬಾರ್ ಲಕ್ಕಿ ಸ್ಕೀಮ್ ಆಕ್ಟಿವ್ ವಿನ್ನರ್ ಸರ್ ಈರೆಗೆ ಸರ್. ಈರೆಗೆ ಖುಷಿ ಆದಂಡ ಇರು ಲೈವ್ ಮಿನಿ ತಗೋಂತಾರ? ಲೈವ್ ಮಿನಿ ತಗೋಂತಾರ ಸರ್? ತೆಡ್ಲು ಬರ್ಸಲ್ಲ ತೊಂದರೆ ಇಜ್ಜಿ ಸರ್. ಅದೃಷ್ಟ ದೇವತೆ ಇನ್ನು ಈರ್ನ ಪಾಲ್ಡಲ್ಲ ರೀ. ಈರು ಉಬಾರ್ ಲಕ್ಕಿ ಸ್ಕೀಮದ ಆಕ್ಟಿವ್ ಅದ ವಿನ್ನರ್. ಕಂಗ್ರಾಚುಲೇಷನ್ ಸರ್. ಖುಷಿ ಖುಷಿ ಆಗುಂಡ ಸರ್ ಇರೆಗೆ ಇರು ಉಬಾರ್ ಲಕ್ಕಿ ಸ್ಕೀಮ್ ಸೇರ ಏರ್ ಕಾರಣ ಸರ್? ಏರ್ ಪಂಡಿರ ಸೇರಿಯರೆ ಏರೆ? ಎಸ್, ಕಂಗ್ರಾಚುಲೇಷನ್ ಪಟ್ನೂರ್ ಸಿದ್ದಿಕ್ ಸರ್. 6 ಇರೇನು ಸೇರ್ರೆ ಪಂಡೇರು ಸರ್? 6 ಸೇರ್ರೆ ಪಂಡದು ಉಬಾರ್ ಲಕ್ಕಿ ಸ್ಕೀಮ್ 2ನೇ ಆಕ್ಟಿವ್ ವಿನ್ 2ನೇ ಬಂಪರ್ ಬಹುಮಾನದ ಆಕ್ಟಿವ್ ಅದ ವಿನ್ನರ್ ಈರು ಸರ್. ಖುಷಿ ಆಗುಂಡ ತೇರೆಗೆ ಈರು ಮಸ್ತ್ ಖುಷಿ ಆಗುಂಡ. ಆಕ್ಟಿವ್ ದೆಪ್ಪಡು ಅನ್ನೋ ಪ್ಲಾನ್ ಮೀನ್ ಇತ್ರ ಎರಡ ಅಂದ ತೊಂದರೆ ಇಜ್ಜಿ ಸರ್. ತೊಂದರೆ ಇಜ್ಜಿ ಉಬಾರ್ ಲಕ್ಕಿ ಸ್ಕೀಮ್ ಆಕ್ಟಿವ್ ದ ವಿನ್ನರ್ ಇರು. ಎಲ್ಲ ಉಬಾರ್ದ ಮಕ್ಕಳನ್ನ ಉಬಾರ್ ಲಕ್ಕಿ ಸ್ಕೀಮ್ ಆಫೀಸ್ ಒಲ್ಪಂಡು ಗೊತ್ತುನದಿರೆಗೆ ಈರು ನೆಕ್ಕಿಲಾಡಿ ಹೋಂಡಾ ಶೋರೂಮ್ ಕೈತಲ್ಲಿ ಮೇದರಬೆಟ್ಟು ಬಿಲ್ಡಿಂಗ್ ಉಂಡು ಅಡೆಗೆ ಬಲೆ ಈರ್ನ ಆಕ್ಟಿವ್ ಅನ್ನು ಉಬಾರ್ ಲಕ್ಕಿ ಸ್ಕೀಮ್ ಮಾಲಕೇರಿ ಇರೇ ಕೊರ್ಪೇರು ಸರ್. ದಾದ ಪನ್ಪರ್ ಸರ್ ಇರ ಆಕ್ಟಿವ್ ಇನ್ನೇ ಖುಷಿ ಇಟ್ಟು ದಾದ ಪನ್ಪರ್ ಅಂದ. ಎಸ್, ಥ್ಯಾಂಕ್ ಯು ಸರ್. ಎಸ್, ಓಕೆ ಇನಿ ತಿಕ್ಕಂಡು ಈರ್ಲ ಅದೃಷ್ಟ ವ್ಯಕ್ತಿ ಸರ್. ಕಂಗ್ರಾಚುಲೇಷನ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಎಸ್, ತೊಲೆ ಒಬ್ಬ ವ್ಯಕ್ತಿಗೆ ಅದೃಷ್ಟ ಇಲ್ಲ ಅನ್ನೋದು ಸುಳ್ಳು. ಪ್ರತಿಯೊಬ್ಬ ವ್ಯಕ್ತಿಗೂ ಆ ಸಂದರ್ಭ ಬಂದಾಗ ಆತನಿಗೆ ಅದೃಷ್ಟ ಉಳಿದು ಬಂದೇ ಬರುತ್ತೆ ಅನ್ನೋದಕ್ಕೆ ನಮ್ಮ ಇವತ್ತಿನ ಆಕ್ಟಿವ್ ಅದ ಲಕ್ಕಿ ವಿನ್ನರ್ ಉದಾಹರಣೆ ಅಂತ ಹೇಳುತ್ತಿದ್ದೇವೆ. ಎಸ್, ಧನ್ಯವಾದಗಳು. ಕಂಗ್ರಾಚುಲೇಷನ್ ಇವತ್ತಿನ ವಿನ್ನರ್. ಮುಂಬರುವ ಲಕ್ಕಿ ವಿನ್ನರ್ ಕೂಡ ಯಾರೆಂಬುದನ್ನು ನೋಡುವಂಥ ಸಂದರ್ಭ ಮುಂದಿನ ತಿಂಗಳಿದೆ. ಪ್ರತಿಯೊರ್ವ ಉಬಾರ್ ಲಕ್ಕಿ ಸ್ಕೀಮ್ನ ಸದಸ್ಯನಿಗೆ ಒಂದು ವಿಶೇಷ ಸೂಚನೆಯನ್ನು ನೀಡ್ತೇವೆ. ನಿಮ್ಮ ಹಣವನ್ನು ಆದಷ್ಟು 5 ತಾರೀಕಿಗಿಂತ ಮುಂಚೆ ಪಾವತಿಸಿ, ಅಂದರೆ ಜನವರಿ 5ಕ್ಕಿಂತ ಮುಂಚೆ ಪಾವತಿಸಿದಲ್ಲಿ 10 ಜನರಿಗೆ 10 ಸರ್ಪ್ರೈಸ್ ಬಹುಮಾನಗಳನ್ನು ಕೂಡ ಉಬಾರ್ ಲಕ್ಕಿ ಸ್ಕೀಮ್ನ ತಂಡ ನೀಡುತ್ತೆ. ಇನ್ನಷ್ಟು ಜನಗಳು ಸೇರುವಂತಾಗಲಿ ಅನ್ನುವಂಥ ರೀತಿಯಲ್ಲಿ ಮಾಲಕರುಗಳೇ ತಮಗೇನು ಮಾತಾಡ್ಲಿಕ್ಕಿದೆಯಾ? ಇದ್ರೆ ಮಾತಾಡಿ.
ಎಸ್, ಇನ್ನು ನೋಡಿ, ಇನ್ನೊಂದು ಅವಕಾಶವನ್ನು ಉಪ್ಪಿನಂಗಡಿ ಲಕ್ಕಿ ಸ್ಕೀಮ್ನ ಮಾಲಕರುಗಳು ನೀಡಿದ್ದಾರೆ. ಯಾರಾದರೂ ಸೇರುವವರಿದ್ರೆ ಈ ತಿಂಗಳಲ್ಲಿ ಸೇರ್ಬೋದಂತೆ. ಇನ್ನೊಂದು ಕಡೆ ಅವಕಾಶವನ್ನು ನೀಡ್ತಾ ಇದ್ದಾರೆ. ಈ ತಿಂಗಳಲ್ಲಿ ಸೇರುವವರಿದ್ರೆ ಸೇರ್ಬಹುದು. ಉಪ್ಪಿನಂಗಡಿಯ ನೆಕ್ಕಿಲಾಡಿ ಜಂಕ್ಷನ್ ಬಳಿ ಮೇದರಬೆಟ್ಟು ಬಿಲ್ಡಿಂಗ್ ಅಂತ ಇದ್ದಾರೆ, ನಿಯರ್ ತಿರುಮಲ ಹೋಂಡಾ ಶೋರೂಮ್ ಹತ್ರ ಮೇಲ್ಗಡೆ ಇದೆ. ಅಲ್ಲಿ ಬಂದು ತಮ್ಮ ನೋಂದವಣೆಯನ್ನು ಮಾಡಿಕೊಳ್ಳಬಹುದು. ನೀವು ಕೂಡ ಅದೃಷ್ಟವಂತರಾಗಬಹುದು ಅಂತ ಹೇಳುತ್ತಾ ಇನ್ನೇನು ಹೇಳಕ್ಕಿಲ್ಲ. ಎಸ್, ವೀಕ್ಷಿಸುವಂತಹ ಸರ್ವರಿಗೂ, ಲೈವ್ ವೀಕ್ಷಿಸಿದವರಿಗೂ, ಇಲ್ಲಿ ನೆರೆದಿರುವವರು ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಉಪ್ಪಿನಂಗಡಿ ಲಕ್ಕಿ ಸ್ಕೀಮ್ನ ವತಿಯಿಂದ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದಾನೆ. ಇನ್ನಷ್ಟು ಜನ ಸೇರುವಂತಾಗಲಿ, ಅದೃಷ್ಟ ವ್ಯಕ್ತಿಗಳು ಇನ್ನಷ್ಟು ನಮ್ಮ ಸಮಾಜದಲ್ಲಿ ಎದ್ದು ಬರುವಂತಾಗಲಿ ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.